ನಮಸ್ಕಾರ ವೀಕ್ಷಕರೇ, ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ವಿಶೇಷವಾಗಿರುವಂತಹ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸಾಧನೆ ಅಥವಾ ಸಾಧಕ ಪುರುಷ, ಆ ಪುರುಷನ ಹಿಂದಿರುವಂತಹ ಒಂದು ಅದ್ಭುತವಾಗಿರುವಂತಹ ಶಕ್ತಿ ಹೆಣ್ಣು ಅನ್ನುವಂಥದ್ದು, ಮಹಿಳಾ ಶಕ್ತಿ ಅನ್ನುವಂಥದ್ದು, ಕರುಣಾಮಯಿ, ಸಹನಾಮಯಿ ಅನ್ನುವಂಥದ್ದು, ಭೂಮಿ ತೂಕದ ಕಷ್ಟ ಏನಿದೆ ಇದನ್ನೆಲ್ಲವೂ ಕೂಡ ಹೊರಳುವಂತಹ ತಾಯಿ ಅನ್ನುವಂಥದ್ದು ಹೆಣ್ಣು. ಮಹಿಳಾ ದಿನಾಚರಣೆ ನಾಳೆ ನಡೀಲಿಕ್ಕಿದೆ. ಸೊ ಮುಂಚಿತವಾಗಿ ಇವತ್ತಿನ ಕಾರ್ಯಕ್ರಮ ಸೂಪರ್ ವುಮನ್ ಇಬ್ರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಬೇಕು. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. Yes. 1977ರಲ್ಲಿ ವಿಶ್ವಸಂಸ್ಥೆಯಿಂದ ಅಳವಡಿಸಿಕೊಳ್ಳಲಾಗಿರುವಂತಹ ಬಹು ಅರ್ಥಪೂರ್ಣವಾಗಿರುವಂತಹ ದಿನಾಚರಣೆ ಮಹಿಳಾ ದಿನಾಚರಣೆ ನಾಳೆ ಆಚರಣೆ ಮಾಡಲಿಕ್ಕಿದ್ದೇವೆ. ಯಾವ ರೀತಿ ಅಂತ ಹೇಳಿದ್ರೆ, ಪ್ರತಿ ವರ್ಷ ಮಹಿಳಾ ದಿನಾಚರಣೆ ಬರುತ್ತೆ. ಈ ದಿನಾಚರಣೆ ಬಂದಾಗ ಮಾತ್ರ ಪ್ರತಿ ಬಾರಿ ಮಹಿಳೆಯರ ಬಗ್ಗೆ, ಹೆಣ್ಣಿನ ಬಗ್ಗೆ ದೊಡ್ಡ ಅದ್ಭುತವಾಗಿರುವಂತಹ ಮಾತುಗಳು ಕೇಳಸಿಗುತ್ತೆ. ಆದರೆ ಉಳಿದಂತಹ ದಿನಗಳಲ್ಲಿ ನಿಜವಾಗ್ಲೂ ಕೂಡ ಹೆಣ್ಣನ್ನು ಪೂಜ್ಯ ಭಾವನೆಯಿಂದ ನೋಡಲಾಗುತ್ತಿದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ನಿಮ್ಮ ಕಣ್ಣ ಮುಂದೆ ಬರುತ್ತೆ. ಅದೇ ರೀತಿ ವಿಶ್ವ ಮಹಿಳಾ ದಿನಾಚರಣೆ ಅಂತ ಬಂದಾಗ ಮಹಿಳೆಯರ ಆರ್ಥಿಕ ಕ್ಷೇತ್ರ ಆಗಿರ್ಬೋದು, ಸಾಮಾಜಿಕ ಕ್ಷೇತ್ರ ಆಗಿರ್ಬೋದು, ಸಾಂಸ್ಕೃತಿಕ ಕ್ಷೇತ್ರವಾಗಿರ್ಬೋದು, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಮಹಿಳೆಯರು ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡ್ತಾ ಇದ್ದಾರೆ. ಸೊ ಇಂತಹ ಮಹಿಳೆಯರನ್ನು ಗುರುತಿಸುವಂತಹ, ಸಂಭ್ರಮಿಸುವಂತಹ ಈ ಒಂದು ಸಂಭ್ರಮಕ್ಕೆ ಮಹಿಳೆಯ ದಿನಾಚರಣೆ ಅನ್ನುವಂಥದ್ದು. ವಿಶ್ವ ಮಹಿಳೆಯರ ದಿನಾಚರಣೆಯ ಶುಭಾಶಯಗಳು ಒನ್ಸಗೆ ನಮ್ಮ ಕುಡ್ಲ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಕೂಡ. ವಿಶ್ವ ಮಹಿಳಾ ದಿನಾಚರಣೆ ಯಾವ ರೀತಿ ಬಂತು, ಹೇಗೆ ಬಂತು ಅನ್ನುವಂಥದ್ದು. ಮಾರ್ಚ್ 8ರಂದು ವಿಶ್ವದಾದ್ಯಂತ ವಿಶ್ವ ಮಹಿಳಾ ದಿನಾಚರಣೆ ಸಂಭ್ರಮ ಸಡಗರದಿಂದ ನಡೆಯುತ್ತೆ. ಸಾಧಕ ಮಹಿಳೆಯರು, ಅದೇ ರೀತಿ ಸ್ಫೂರ್ತಿ ತುಂಬಿದಂತಹ ಮಹಿಳೆಯರು, ಅದೇ ರೀತಿ ನಮ್ಮ ಕಣ್ಣ ಮುಂದೆ ಇರುವಂತಹ ಎಲ್ಲ ಮಹಿಳೆಯರು ಕೂಡ ವೆರಿ ಸ್ಪೆಷಲ್ ಅನ್ನುವಂಥದ್ದು. ಎಲ್ಲರೂ ಕೂಡ ನಾವು ಅವರಿಂದ ಕಲಿಯುವಂಥದ್ದು ಬಹಳಷ್ಟಿದೆ ಅನ್ನುವಂಥದ್ದು. ಅಂತಹ ಇಬ್ರು ಅದ್ಭುತವಾಗಿರುವಂತಹ ಸೂಪರ್ ವುಮೆನ್ಸ್ ಇವತ್ತು ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಬೇಕು. ಇಬ್ರು ಕೂಡ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರು. ಒಬ್ಬರು ಪತ್ರಿಕಾ ರಂಗದಲ್ಲಿ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡ್ತಾ ಇದ್ರೆ, ಮಹಿಳೆ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಿರುವಂತಹ ಮಹಿಳೆ ಪತ್ರಿಕಾ ರಂಗದಲ್ಲಿ. ಇನ್ನೊಂದು ಕಡೆ ಶಿಕ್ಷಕಿಯಾಗಿ, ಯಕ್ಷಗಾನ ಕಲಾವಿದೆಯಾಗಿ ಸಾಧನೆ ಮಾಡಿರುವಂತಹ ಮಹಿಳೆ. ಇಬ್ರು ಮಹಿಳೆಯರು, ಅದ್ಭುತವಾಗಿರುವಂತಹ ಮಹಿಳೆಯರು, ಸೂಪರ್ ವುಮನ್ ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಬೇಕು. ಮೊದಲನೇದಾಗಿ ಸಾವಿತ್ರಿ ಎಸ್ ರಾವ್ ಅವರು, ನಿವೃತ್ತ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕಿ, ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ನಮಸ್ತೆ. ಅದೇ ರೀತಿ ಶಹನಾ ಜಿಎಂ ಅವರು, ಪತ್ರಕರ್ತೆ, ಅನುಪಮ ಮಹಿಳಾ ಮಾಸಿಕ ಪತ್ರಿಕೆ ಏನಿದೆ ನೋಡಿ, ಈ ಪತ್ರಿಕೆಯ ಸಂಪಾದಕಿ, ನಮ್ಮ ಜೊತೆ ಇದ್ದಾರೆ. ಶಹನಾ ಜಿಎಂ ಅವರು, ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಇಬ್ರು ಗಣ್ಯ ವ್ಯಕ್ತಿಗಳು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ, ಮಾತಾಡಬೇಕು. ಮಹಿಳಾ ದಿನಾಚರಣೆ ಅಂತ ಬಂದಾಗ ಇವರು ಯಾವ ರೀತಿ ನೋಡ್ತಾರೆ ಮಹಿಳಾ ದಿನಾಚರಣೆಯನ್ನು. ಇನ್ನೊಂದ್ ಕಡೆ ಸಾವಿತ್ರಿ ಎಸ್ ರಾವ್ ಅವರ ಬಗ್ಗೆ ಹೇಳಬೇಕು. 66ನೇ ವರ್ಷ ಪ್ರಾಯ ಏನಿದೆ, ಇದರಲ್ಲಿ ಯಕ್ಷಗಾನ ರಂಗ ಏನಿದೆ ಇದಕ್ಕೆ ಪ್ರವೇಶ ಮಾಡ್ತಾರೆ. 118ಕ್ಕೂ ಕೂಡ ಅಧಿಕ ಯಕ್ಷಗಾನ ರಂಗದ ಕ್ಷೇತ್ರಗಳಲ್ಲಿ ಮಿಂಚಿರುವಂತಹ ಅದ್ಭುತವಾಗಿರುವಂತಹ ದಿಟ್ಟ ಮಹಿಳೆ ನಮ್ಮ ಸಾವಿತ್ರಿ ಎಸ್ ರಾವ್ ಅವರು. ಅದೇ ರೀತಿ ರಾಷ್ಟ್ರ ಪ್ರಶಸ್ತಿ ಬರುತ್ತೆ ಇವರಿಗೆ. ಅದೇ ರೀತಿ ಇವರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಶಿಕ್ಷಣ ಸಿರಿ ಪ್ರಶಸ್ತಿ, ಗಾರ್ಗಿ ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿಗಳು ಸಾವಿತ್ರಿ ಎಸ್ ರಾವ್ ಅವರಿಗೆ ಬರುತ್ತೆ. ಇವರ ಪ್ರೇರಣೆ ಏನು, ಸ್ಫೂರ್ತಿ ಏನು, ಎಲ್ಲವೂ ಕೂಡ ಕೇಳಬೇಕು. ಅದೇ ರೀತಿ ಇನ್ನೊಂದ್ ಕಡೆ ನಮ್ಮ ಜೊತೆ ಇದ್ದಾರೆ ಶಹನಾ ಜಿಎಂ ಅನ್ನುವಂಥದ್ದು. ನಿಜವಾಗ್ಲೂ ಕೂಡ ಹೆಮ್ಮೆ ಆಗುತ್ತೆ. ಪತ್ರಿಕಾ ರಂಗ ಬೆಳೀತಾ ಇದೆ, ಪತ್ರಿಕೋದ್ಯಮ ಬೆಳೀತಾ ಇದೆ. ಮಹಿಳೆಯಾಗಿ, ಅದರಲ್ಲೂ ಕೂಡ ಮಹಿಳೆ ಅಂತ ಬಂದಾಗ ಏನಾದ್ರು ಸಾಧನೆ ಮಾಡಬೇಕು ಅಥವಾ ಏನಾದ್ರೂ ಒಂದು ತನ್ನದೇ ಆಗಿರುವಂತಹ ಒಂದು ಸಂಸ್ಥೆ, ಅದರಲ್ಲೂ ಕೂಡ ಪತ್ರಿಕಾ ರಂಗದಲ್ಲಿ ತೆರಿಬೇಕು, ಬೆಳಿಬೇಕು ಅಂತ ಹೇಳಿದ್ರೆ ತುಂಬಾನೇ ಕಷ್ಟ. ಅನೇಕ ಅಡೆತಡೆಗಳು, ಅನೇಕ ಸವಾಲುಗಳು, ಅನೇಕ ಚಾಲೆಂಜಸ್ಗಳು ಬರುತ್ತೆ. ಇವೆಲ್ಲವುಗಳನ್ನು ಕೂಡ ಫೇಸ್ ಮಾಡಿ ಈಗ ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಂತಿರುವಂತಹ ಶಹನಾ ಜಿಎಂ ಅವರು 20ನೇ ವರ್ಷದಲ್ಲಿದ್ದಾರೆ. ಅಂದ್ರೆ 20ನೇ ವರ್ಷ ಅವರ ಪತ್ರಿಕೆ ಪ್ರಾರಂಭವಾಗಿ, ಮಾಸಿಕ ಮಹಿಳಾ ಪತ್ರಿಕೆ ಏನಿದೆ, ಈ ಪತ್ರಿಕೆ ಪ್ರಾರಂಭವಾಗಿ 20 ವರ್ಷ ಈ 2020ನೇ ಇಸವಿಗೆ ಆಗುತ್ತೆ ಅಂತ ಹೇಳಿದ್ರೆ ಅದು ಸಾಮಾನ್ಯ ಸಾಧನೆ ಅಲ್ಲ, ಅಸಾಮಾನ್ಯ ಸಾಧನೆ. ಬೆಳೀತಿರುವಂತಹ ಸಮಾಜದಲ್ಲಿ ಆಗ್ತಾ ಇರುವಂತಹ ಸವಾಲುಗಳನ್ನು ಮುನ್ನುಗ್ಗಿ ಬೆಳೀತಾ ಇದ್ದಾರೆ ಶಹನಾ ಜಿಎಂ ಅವರು. ಇಬ್ರು ಕೂಡ ನಿಜವಾಗ್ಲೂ ಕೂಡ ಅದ್ಭುತವಾಗಿರುವಂತಹ ಸಾಧಕಿಯರು ನಮ್ಮ ಜೊತೆ ಇದ್ದಾರೆ. ಕೇಳಬೇಕು ಯಾವ ರೀತಿ ನೋಡ್ತಾರೆ ಮಹಿಳಾ ದಿನಾಚರಣೆ ಅಂತ ಬಂದಾಗ. ಪ್ರತಿ ಬಾರಿ ಮಹಿಳಾ ದಿನಾಚರಣೆ ಬರುತ್ತೆ, ಪ್ರತಿ ವರ್ಷ ಬರುತ್ತೆ. ಈ ಒಂದು ಥೀಮ್ ಇಟ್ಕೊಂಡು ಮಹಿಳಾ ದಿನಾಚರಣೆ ಬರುತ್ತೆ. ಆದ್ರೆ ಮಹಿಳಾ ದಿನಾಚರಣೆ ಬಂದಾಗ ಮಾತ್ರ ಪ್ರತಿ ಬಾರಿ ನಾವು ಮಹಿಳೆಯರು ಸಹನಾಮಯಿ, ಕರುಣಾಮಯಿ ಅನ್ನುವಂಥದ್ದು ನಾವು ಹೇಳ್ತೇವೆ. ಆದ್ರೆ ಎಷ್ಟು ಅವರಿಗೆ ಕೊಡಬೇಕಾಗಿರುವಂತಹ ಸ್ಥಾನಮಾನವನ್ನು, ಗೌರವವನ್ನು ನಾವು ಸಮಾಜದಲ್ಲಿ ಕೊಡ್ತಾ ಇದ್ದೇವೆ ಅನ್ನುವಂಥದ್ದು ಪ್ರಶ್ನೆ ಆಗ್ತಾ ಇದೆ. ಇದರ ಬಗ್ಗೆ ಕೇಳಬೇಕು. ಮೊದಲನೇದಾಗಿ ಸಾವಿತ್ರಿ ಎಸ್ ರಾವ್ ಅವರು, ಮೇಡಮ್, ಮೊದಲನೇದಾಗಿ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು ತಮಗೆ.
ತಮ್ಮಿಬ್ಬರಿಗೂ ನಿಮಗೂ ಶುಭಾಶಯಗಳು. ಇಡೀ ಪ್ರಪಂಚದಲ್ಲಿರುವಂತ ಎಲ್ಲಾ ಮಹಿಳೆಯರಿಗೂ ಎಲ್ರಿಗೂ ಮಹಿಳಾ ದಿನಾಚರಣೆ ಶುಭಾಶಯಗಳು. ಎಸ್ ಮೇಡಮ್, ಅದೇ ರೀತಿ ಸಾವಿತ್ರಿ ಎಸ್ ರಾವ್ ಅವರು ಮಹಿಳಾ ದಿನಾಚರಣೆ ಯಾವ ರೀತಿ ನೋಡ್ತೀರಾ ಮೇಡಮ್? ಮಹಿಳಾ ದಿನಾಚರಣೆಯನ್ನು ಆಚರಿಸಿದರೆ ಸಾಲದು, ಅಂದ್ರೆ ಸಭೆ ಸಮಾರಂಭಗಳನ್ನು ಮಾಡಿ ಅವರನ್ನೆಲ್ಲ ಕರೆದು ಅವರಿಗೊಂದು ಸನ್ಮಾನ ಮಾಡಿ ಅಥವಾ ಅವರನ್ನು ಗೌರವಿಸಿ ಆ ದಿನ ಮಾತ್ರ ಅವರ ನೆನಪು ಮಾಡುವುದು. ಉಳಿದ ದಿನ ಅವರ ಬೇಡಿಕೆಗಳು ಏನಿವೆ, ಅವರ ಕಷ್ಟಗಳು ಏನಿವೆ, ಅವರ ಸಮಸ್ಯೆಗಳು ಏನಿವೆ, ಅವುಗಳನ್ನೆಲ್ಲ ಗಣನೆ ಮಾಡದೇ ಇದ್ದರೆ ಆ ಮಹಿಳಾ ದಿನಾಚರಣೆಗೆ ಬೆಲೆ ಬರುವುದಿಲ್ಲ. ಆದರೆ ಈಗ ನಾವು ನೋಡಿದ್ರೆ ಮಹಿಳೆಯರು ತುಂಬಾ ಕ್ಷೇತ್ರದಲ್ಲಿ ಪುರುಷರಿಗೆ ಸಮಾನವಾಗಿ ಮಿಂಚುತ್ತಾ ಇದ್ದಾರೆ. ಯಾವ ಕ್ಷೇತ್ರ ಅಂತ ಇಲ್ಲ, ಈ ಇತ್ತೀಚೆಗೆ ನಾವು ನೋಡಿದ್ರೆ ಸೈನ್ಯದಲ್ಲಿ ಸಹ ಮಹಿಳೆಯರನ್ನು ಸೇರಿಸಬೇಕು ಎಂಬಂತಹ ಒಂದು ತೀರ್ಮಾನಕ್ಕೆ ಬಂದಿದೆ. ಸುಪ್ರೀಂ ಕೋರ್ಟ್ ಅದನ್ನ ಹೇಳಿದೆ. ಹಾಗಾಗಿ ಆ ಮಟ್ಟಕ್ಕೆ ಅವರು ಬೆಳೆದಿದ್ದಾರೆ ಅಂತ ಹೇಳಿದ್ರೆ ಅದು ನಿಜವಾಗಿ ಒಂದು ಬಹಳ ಸಂತೋಷದ ವಿಚಾರ. ಆದ್ರೆ ಕೆಲವು ಕಡೆಯಲ್ಲಿ ಇನ್ನೂ ಸಹ ಮಹಿಳೆಯರನ್ನು ಒಂದು ರೀತಿಯಲ್ಲಿ ಕಾಣ್ತಾ ಇದ್ದಾರೆ. ಅವಳು ಮನೆಯ ಒಳಗೆ ಇರಬೇಕಾದ್ದು ತುಂಬಾ ಕಡಿಮೆ ಆಗಿದೆ. ವೇದದ ಕಾಲದಲ್ಲಿ ನಮ್ಮ ಮಹಿಳೆಯರಿಗೆ ಬಹಳ ಉತ್ತಮವಾದ ಸ್ಥಾನ ಇತ್ತು. ನಾವು ಹೇಳ್ತೇವೆ ಮಾತೃದೇವೋಭವ ಅಂತ ಹೇಳಿ, ಮತ್ತೆ ಪಿತೃದೇವೋಭವ, ಆಚಾರ್ಯ ದೇವೋಭವ ಅಂತ. ಹಾಗಾದ್ರೆ ಎಷ್ಟು ಉನ್ನತ ಸ್ಥಾನ ನಮ್ಮ ಮಹಿಳೆಗೆ ಇತ್ತು ಅಂತ ಹೇಳಿಕೊಂಡು ನಮ್ಮ ಶಾಸ್ತ್ರಗಳನ್ನ ನೋಡಿದ್ರೆ ಗೊತ್ತಾಗ್ತದೆ. ಕ್ರಮೇಣ ಈ ಪರಕೀಯರ ಒಂದು ಪ್ರವೇಶ ನಮ್ಮ ದೇಶಕ್ಕೆ ಆದ ಮೇಲೆ ಮಹಿಳೆಯರನ್ನು ಸ್ವಲ್ಪ ರಕ್ಷಣಾತ್ಮಕವಾಗಿ ಅವರನ್ನು ಒಳಗೆ ಇಟ್ರು. ಅವರನ್ನು ಹಾಗೆ ತುಂಬಾ ಹೊರಗೆ ಬರಬಾರ್ದು, ಅವರಿಗೆ ರಕ್ಷಣೆ ಇರಲಿಲ್ಲ, ಅವರಿಂದಾಗಿ ಅವರಿಗೆ ಕಷ್ಟ ಆಗ್ತಾ ಇತ್ತು. ಆ ರೀತಿಯಲ್ಲಿ ಸ್ವಲ್ಪ ಅವರನ್ನು ಹಿಂದಕ್ಕೆ ತಳ್ಳಲ್ಪಟ್ರು ಅಂತ ನನ್ನ ಅನಿಸಿಕೆ. ವೇದ ಕಾಲದಲ್ಲಿ ನೋಡಿದರೆ ಗಾರ್ಗಿ ಮೊದಲಾದವರೆಲ್ಲ ಎಂತೆಂಥ ಶಾಸ್ತ್ರಗಳನ್ನೆಲ್ಲ ಅಧ್ಯಯನ ಮಾಡಿ ಅವರ ಪಂಡಿತೋತ್ತಮರಾಗಿದ್ರು. ಅದ ಕಾರಣ ಆ ಕಾಲದಲ್ಲಿ ಇತ್ತು. ಅದೇ ಈ ಪರಕೀಯರ ಆಕ್ರಮಣದ ಸಮಯದಲ್ಲಿ ನಮ್ಮ ಮಹಿಳೆಯರನ್ನು ರಕ್ಷಣೆ ಮಾಡಬೇಕೆಂಬ ಉದ್ದೇಶದಿಂದ ಅಂದ್ರೆ ಅವರ ದೃಷ್ಟಿಗೆ ಬೀಳ್ತಾರೆ, ಅವರನ್ನು ದುರುಪಯೋಗ ಪಡಿಸ್ಕೊಳ್ತಾರೆ. ಆ ರೀತಿಯ ಘಟನೆಗಳು ಆಗ ನಡೆದಿವೆ. ಹಾಗಾಗಿ ಅವರನ್ನೊಂದು ಮನೆ ಒಳಗೆ ಇರಿಸುವಂತಹ ಒಂದು ಕ್ರಮ ಬಂತು ಅಂತ ನನ್ನ ಅನಿಸಿಕೆ. ಆದ್ರೆ ಈಗಂತೂ ಎಲ್ಲ ಕ್ಷೇತ್ರದಲ್ಲಿಯೂ ಮಹಿಳೆಯರು ತಮ್ಮ ವರ್ಚಸ್ಸನ್ನ ತೋರಿಸ್ತಾ ಇದ್ದಾರೆ. ಅದಕ್ಕೆ ಪ್ರೋತ್ಸಾಹವು ಸಮಾಜದಿಂದ ಸಿಗ್ತಾ ಉಂಟು. ಆದ್ರೆ ಒಂದೆರಡು ಕಡೆಯಲ್ಲಿ ನಾವು ಹೇಳ್ತೇವಲ್ಲ, ಈಗ ಅತ್ಯಾಚಾರ ನಡೆಯುವಂತಹದ್ದು, ಮಹಿಳೆಯರನ್ನು ಸ್ವಲ್ಪ ಕೀಳಾಗಿ ಕಾಣುವಂತಹದ್ದು ಇದೆ, ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ಒಂದು 70-75% ನಾವು ಮಹಿಳೆಯರಿಗೆ ಬೇಕಾದ ಸೌಕರ್ಯ ಅದೆಲ್ಲ ಸಿಗ್ತಾ ಉಂಟು ಈಗ. ಅದಕ್ಕಾಗಿ ಮಹಿಳೆಯರು ನಾವು ಸಂತೋಷ ಪಡ್ತಾ ಇದ್ದೇವೆ. ಓಕೆ, ಎಸ್, ನಿಜವಾಗ್ಲೂ ಸಾವಿತ್ರಿ ಎಸ್ ರಾವ್ ಅವರು ಮೇಡಮ್ ಮಾತಾಡ್ತಾ ಇದಾರೆ. ಒಂದು ಪವರ್ ಇದೆ, ಒಂದು ಚಾರ್ಮ್ ಇದೆ, ಎನರ್ಜಿ ಇದೆ, ಎಲ್ಲವೂ ಇದೆ. ಖುಷಿಯಿಂದ ಹೇಳ್ತಾ ಇದ್ದಾರೆ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಅಂತ. ಅದೇ ರೀತಿ ನಾವು ಯಾವ ರೀತಿ ಇರಬೇಕು ಅನ್ನುವಂಥದ್ದು, ಈಗ ಹೇಗಿದ್ದಾರೆ ಮಹಿಳೆಯರು ಅನ್ನುವಂಥದ್ದು ಕೂಡ ಕರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಎಸ್, ನಮ್ಮ ಜೊತೆ ಶಹನಾ ಜಿಯಮ್ಮ ಅವರು ಇರ್ತಾರೆ, ಪತ್ರಕರ್ತೆ, ಅನುಪಮ ಪತ್ರಿಕೆ ಸಂಪಾದಕಿ ಅವರು. ಮೇಡಮ್, ಯಾವ ರೀತಿ ನೋಡ್ತೀರಾ ವಿಶ್ವ ಮಹಿಳಾ ದಿನಾಚರಣೆ? ತಮಗೂ ಕೂಡ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಮೊದಲನೇದಾಗಿ ಯಾವ ರೀತಿ ನೋಡ್ತೀರಾ ಮೇಡಮ್ ವಿಶ್ವ ಮಹಿಳಾ ದಿನಾಚರಣೆ? ತಮ್ಮ ಪ್ರತಿ ವರ್ಷ ಬರುತ್ತೆ, ತಮಗೆ ಯಾವ ರೀತಿ ಸ್ಪೆಷಲ್ ಆಗಿರುತ್ತೆ ಮೇಡಮ್? ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ ನೀವು ನನಗೆ ಹೇಳಿದಿರಿ. ನನ್ನ ಮನಸ್ಸು ಹಿಂಜರಿತಾ ಇದೆ, ಈ ಶುಭಾಶಯವನ್ನು ಸ್ವೀಕರಿಸಬೇಕಾ ಬೇಡವಾ ಅಂತೇಳಿ. ಸಂತೋಷವೂ ಇದೆ, ನನಗೆ ವಿಷಾದವೂ ಇದೆ. ಯಾಕೆಂದ್ರೆ ಇಂದಿನ ಪರಿಸ್ಥಿತಿಯಲ್ಲಿ ನಮ್ಮ ಮಹಿಳೆಯರ ಸ್ಥಿತಿ ಹೇಗಿದೆ ಎಂಬುದು ನಾವು ಅವಲೋಕನ ಮಾಡಲಿಕ್ಕೆ ಹೋದರೆ, ಈ ಮಹಿಳಾ ದಿನಾಚರಣೆ ಆಚರಣೆ ಸಂಭ್ರಮಿಸಲಿಕ್ಕೆ ಇರುವುದಾ ಅಥವಾ ನಾವು ಏನು ಮಾಡ್ತಿದ್ದೇವೆ ಅಂತೇಳಿ. ಅಂದರೆ ವರ್ಷದಲ್ಲಿ ಒಂದು ದಿನ ಸಂಭ್ರಮ ಪಡಬೇಕು ನಾವು. ಒಂದು ದಿನವನ್ನು ಮಹಿಳಾ ದಿನಾಚರಣೆ ಅಂತ ಮಾಡಿದ್ದಾರೆ. ಆದರೆ ಒಂದು ದಿನ ಅಂತಲ್ಲ, ಎಲ್ಲ ದಿನವೂ ಮಹಿಳೆಯ ದಿನಾಚರಣೆ. ವರ್ಷದ ಎಲ್ಲ ದಿನವೂ ಮಹಿಳೆಯರದೇ ಆಗಿದೆ. ಆದರೆ ಇತ್ತೀಚಿನ ಕೆಲವು ಹೀಗೆ ನೋಡಿದರೆ ನನಗೆ ಬಹಳ ವಿಷಾದ ಆಗ್ತಾ ಇದೆ. ನಮ್ಮ ಮಹಿಳೆಯರು ತಮ್ಮ ಹಕ್ಕಿಗಾಗಿ ಧ್ವನಿ ಎತ್ತಿದ್ದಾರೆ, ಹೋರಾಡ್ತಿದ್ದಾರೆ. ಮಹಿಳೆಯರ ಸ್ಥಿತಿಗತಿ ಬಹಳ ಶೋಚನೀಯವಾಗ್ತಾ ಉಂಟು. ಒಂದೆಡೆ ನಾವು ನಮ್ಮ ಇದರಲ್ಲಿ ಪ್ರಗತಿ ಸಾಧಿಸ್ತಾ ಅಭಿವೃದ್ಧಿ ಹೋಗ್ತಿದ್ದೇವೆ, ಮತ್ತೊಂದು ಕಡೆ ನಮ್ಮ ಮಹಿಳೆಯರ ಸ್ಥಿತಿಯು ಬಹಳ ಕೆಳಮಟ್ಟಕ್ಕೆ ಇಳಿತಾ ಇದೆ. ಯಾವ ಭಾರತ ದೇಶದಲ್ಲಿ ಒಂದು ಮಹಿಳೆಗಿರುವ ಗೌರವ, ಯತ್ರ ನಾರ್ಯಸ್ತು ಪೂಜಂತೆ ರಮಂತೆ ತತ್ರ ದೇವತಾ ಅಂತೇಳಿ, ಅಂದರೆ ಎಲ್ಲಿ ನಾರಿಯರು ಪೂಜಿಸಲ್ಪಡ್ತಾರೋ ಅಲ್ಲಿ ದೇವತೆಗಳು ನೆಲೆಸಿರುತ್ತಾ ಅಂತೇಳಿ. ಆದರೆ ನಾನು ಹೇಳ್ತಾ ಇರೋದು, ನಮ್ಮ ಮಹಿಳೆಯರನ್ನು ಪೂಜಿಸುವುದು ಬೇಡ, ಆದರೆ ಕೊನೆ ಪಕ್ಷ ಮಹಿಳೆಗೆ ಸಿಗುವ ಗೌರವ, ಅವಳಿಗೆ ಕೊಡಬೇಕಾದ ರಕ್ಷಣೆ, ಅದನ್ನಾದರೂ ಸಿಗುವ ಹಾಗೆ ಅದನ್ನು ಕೊಡುವಲ್ಲಿ ನಮ್ಮ ಸಮಾಜ ಇರಬೇಕು ಅಂತ ನಾನು ಹೇಳುದು. ಎಸ್, ನಿಜವಾದ ಮಾತು ಹೇಳಿದ್ರು. ಎಲ್ಲಿ ಮಹಿಳೆಯರನ್ನು
ಪೂಜಿಸ್ತಾರೋ ಅಲ್ಲಿ ದೇವತೆಗಳು ನೆಲೆಸಿರ್ತಾರೆ ಅನ್ನುವಂತಹ ಮಾತುಗಳು. ಆದ್ರೆ ನಿಜವಾಗ್ಲೂ ಕೂಡ ನಮ್ಮ ಸಮಾಜದಲ್ಲಿ ಮಹಿಳೆಯರನ್ನು ಗೌರವ ದೃಷ್ಟಿಯಿಂದ ನೋಡಲಾಗ್ತಾ ಇದೆಯಾ ಅನ್ನುವಂತಹ ಭಾವನೆ. ಪ್ರತಿ ಬಾರಿ ಮಹಿಳೆಯರ ದಿನಾಚರಣೆ ನಾವು ಆಚರಣೆ ಮಾಡ್ತೇವೆ, ಪ್ರತಿ ಬಾರಿ ಅನೇಕ ಸಮಾರಂಭಗಳು, ವೇದಿಕೆ ಕಾರ್ಯಕ್ರಮಗಳು ಎಲ್ಲವೂ ಕೂಡ ನಡೆಯುತ್ತೆ. ಆದ್ರೆ ವೇದಿಕೆಗೆ ಮಾತ್ರ ಸೀಮಿತವಾಗುತ್ತೆ ಅನ್ನುವಂತಹ ಪ್ರಶ್ನೆ ಇದೆ. ಇಬ್ರು ಮಹಿಳೆಯರು ಹೇಳ್ತಾ ಇರುವಂತದ್ದು ಅಷ್ಟೇ, ಎಲ್ಲೋ ಒಂದ್ ಕಡೆ ಗೊಂದಲ ಇದೆ, ಎಲ್ಲೋ ಒಂದ್ ಕಡೆ ಖುಷಿಯೂ ಕೂಡ ಇದೆ, ಸ್ವಲ್ಪ ವಿಷಾದ ಕೂಡ ಇದೆ ಅನ್ನುವಂತಹ ಮಾತುಗಳು ಹೇಳ್ತಾ ಇದ್ದಾರೆ. ಕೇಳಬೇಕಾಗುತ್ತೆ ಯಾಕೆ ವಿಷಾದ ಅನ್ನುವಂಥದ್ದು, ಯಾಕೆ ಮೇಡಮ್ ವಿಷಾದ, ಸ್ವಲ್ಪ ಯಾಕೆ ಬೇಸರ ಅನ್ನುವಂಥದ್ದು. ಇಬ್ರು ಕೂಡ ಸೇಮ್ ಟೈಮ್ ಅಟ್ ಟೈಮ್ ಖುಷಿ ಇದೆ, ಇನ್ನೊಂದ್ ಕಡೆ ಬೇಸರ ಕೂಡ ಇದೆ ಅಂತ ಹೇಳ್ತಿದ್ರೆ ಯಾಕೆ ಬೇಸರ ಮೇಡಮ್? ನಾನು ಬೇಸರ ಅಂತ ಈಗ ಖಂಡಿತವಾಗಿ ಹೇಳೋದಿಲ್ಲ. ಮೊದಲಿನ ಸ್ಥಿತಿಯನ್ನು ನೋಡಿದ್ರೆ ಈಗ ತುಂಬಾ ಸುಧಾರಣೆಯಾಗಿದೆ. ಎಷ್ಟೋ ಕಡೆಗಳಲ್ಲಿ ಮಹಿಳೆಯರನ್ನೀಗ ಆಫೀಸಿಗೆ ಹೋದ್ರೆ ಸಹ ಅಲ್ಲಿ ಸಹ ಅವರನ್ನು ಚಂದದಲ್ಲಿ ನೋಡ್ಕೊಳ್ತಾ ಇದ್ದಾರೆ. ಅವರನ್ನೇನೋ ಒಂದು ಕೀಳು ದೃಷ್ಟಿಯಿಂದ ನೋಡ್ತಾ ಇಲ್ಲ. ಅವರು ಪುರುಷರಷ್ಟೇ ಸಮರ್ಥರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ಪದವಿಗಳನ್ನು ಪಡೆದವರು ನಮ್ಮ ಇಂದಿರಾ ಅಂತ ಹೇಳೋರು, ಯಾರೋ ಅವರು ಇಂದಿರಾ ನೂಯಿ ಅಂತ ಹೇಳಿ ಎಷ್ಟು ದೊಡ್ಡ ಪೊಸಿಷನ್ ಅಲ್ಲಿ ಇದ್ದಾರೆ ಅವರು. ಹಾಗೆ ಅವರಿಗೆಲ್ಲ ಸ್ಥಾನಮಾನಗಳು ಅವರವರ ಒಂದು ಪ್ರತಿಭೆಗೆ ಸರಿಯಾಗಿ ಸಿಗ್ತಾ ಉಂಟು. ಆದ್ರೂ ಸಹ ಕೆಲವೊಂದು ಕಡೆಯಲ್ಲಿ ಅದು ಏನ್ ಮಾಡೋದು ಹೇಳಿ, ನೀರಿದ್ದಲ್ಲಿ ಕೆಸರು ಇದ್ದೇ ಇದೆ. ಹಾಗಾಗಿ ಕೆಲವರಿಂದಾಗಿ ಮಹಿಳೆಯರಿಗೆ ತೊಂದರೆ ಆಗ್ತದೆ, ಆಗುದಿಲ್ಲ ಅಂತ. ಆದರೆ ನಾವು ಶೇಕಡಾವಾರು ನೋಡಿದರೆ ಮೊದಲನ ರೀತಿಯಲ್ಲಿ ನೋಡೋದಕ್ಕಿಂತ ಈಗ ತುಂಬಾ ಬದಲಾವಣೆ ಆಗ್ತಾ ಇದೆ. ನಾವು ಒಂದೊಂದು ಘಟನೆಯನ್ನ ತೆಗೆದುಕೊಂಡು ಅದನ್ನೇ ದೊಡ್ಡದು ಮಾಡಿ ಮಹಿಳೆಯರಿಗೆ ಸಿಗಬೇಕಾದ್ದು ಸಿಗ್ತಾ ಇಲ್ಲ, ಈ ಮೀಸಲಾತಿ ಎಲ್ಲ ಸಿಗ್ತಾ ಉಂಟಲ್ಲ. ಈಗ ಎಷ್ಟೋ ಮಂದಿ ನಮ್ಮ ಮಂತ್ರಿಗಳಾಗಿದ್ದಾರೆ, ಪ್ರಧಾನ ಮಂತ್ರಿಗಳು ಇಂದಿರಾ ಗಾಂಧಿ ಆಗಿದ್ದಾರೆ, ಬೇಕಾದಷ್ಟು ಆಗ್ತಾ ಇದ್ದಾರೆ. ಕ್ಷೇತ್ರದಲ್ಲಿ ಈಗ ನಮ್ಮ ಕಲಿಯುವುದರಲ್ಲಿ ನೋಡಿದ್ರೆ ಮಹಿಳೆಯರೇ ಹೆಚ್ಚು ರ್ಯಾಂಕ್ ಎಲ್ಲ ಪಡೆದು ವಿದ್ಯಾರ್ಥಿನಿಯರೇ ತುಂಬಾ ಹುಷಾರಾಗಿದ್ದಾರೆ. ಎಲ್ಲ ಸ್ಥಾನಗಳಲ್ಲಿ ಈಗ ನಾವು ದೊಡ್ಡ ದೊಡ್ಡ ಕಂಪನಿಗಳಿಗೆ ಹೋದ್ರೆ ಅವರನ್ನು ಮಹಿಳೆಯರು ಅಂತ ತಿರಸ್ಕರಿಸುವುದಿಲ್ಲ, ಅವರನ್ನು ತಗೊಳ್ತಾರೆ, ಕೆಲಸಕ್ಕೆ ಸೇರಿಸ್ತಾರೆ. ಅವರಿಗೆ ಬೇಕಾದ ರಿಯಾಯಿತಿ, ಈಗ ಹೆರಿಗೆ ರಜೆ ಅದನ್ನು 6 ತಿಂಗಳು ಕೊಡ್ತಾ ಇದ್ದಾರೆ. ಇದೆಲ್ಲ ನಮ್ಗೆ ಸಿಕ್ಕುವಂತ ಸೌಲಭ್ಯ ಅಲ್ವಾ. ನಾನು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೇನೆ, ನೆಗೆಟಿವ್ ಆಗಿ ನಮ್ಮದೆಲ್ಲ ಏನಾಗಿದೆ ಅಂದ್ರೆ ಕೆಲವೊಂದ್ಸಲ ನಾವು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೇವೆ. ನಾನು ನೆಗೆಟಿವ್ ಆಗಿ ಥಿಂಕ್ ಮಾಡಬಾರ್ದು. ನಮ್ಗೆ ಎಷ್ಟು ಸವಲತ್ತು ಸಿಗ್ತಾ ಉಂಟು, ಏನೋ ಒಂದೊಂದು ಕಡೆಯಲ್ಲಿ ಅತ್ಯಾಚಾರ ಆಗುವಂತಹದ್ದು ಅದೆಲ್ಲ ಆಗ್ತದೆ. ಅದಕ್ಕೆ ಸ್ವಲ್ಪ ಕಟ್ಟುನಿಟ್ಟಾದಂತಹ ಕಾನೂನನ್ನು ಮಾಡಿ ಆ ರೀತಿಯಲ್ಲಿ ಸಮಾಜದಲ್ಲಿ ಇನ್ನಷ್ಟು ಅವರು ಈಗೆಲ್ಲ ಆ್ಯಪ್ ಇದೆ. ಈಗ ಬ್ಯಾಂಗ್ಳೂರ್ನಲ್ಲಿ ನಾವು ಮೊನ್ನೆ ನೋಡ್ತೇವೆ, ಈಗ ವಾಟ್ಸಪ್ ಅಲ್ಲಿ ಒಂದು ಆ್ಯಪ್ ಇದೆ, ರಿಕ್ಷಾದಲ್ಲಿ ಹೋಗುವಾಗ ಏನಾರಾದ್ರೆ ಪೊಲೀಸ್ನವರು ಸೀದಾ ಬರ್ತಾರೆ. ಈಗ ಅಂತಹದ್ದು ಕಾನೂನುಗಳನ್ನ ಸರ್ಕಾರ ಮಾಡ್ತಾ ಇದೆ, ಅದಕ್ಕೆ ರಕ್ಷಣೆ ಕೊಡ್ಲಿಕ್ಕೆ, ಮಹಿಳೆಯರಿಗೆ ರಕ್ಷಣೆ ಕೊಡ್ಲಿಕ್ಕೆ ಮಾಡ್ತಾ ಇದ್ದಾರೆ. ಮತ್ತೆ ನಾನು ಹೇಳಿದಾಗೆ ನೀರಿದ್ದಲ್ಲಿ ಕೆಸರು ಇದ್ದೇ ಇದೆ. ಎಲ್ಲರೂ ಒಳ್ಳೆಯವರು ಅಂತ ಹೇಳಿಕ್ಕೆ ಆಗುದಿಲ್ಲ, ಕೆಲವರು ಇದ್ದಾರೆ, ದುಷ್ಟರಿದ್ದಾರೆ, ಅಂತವರಿಂದ ತೊಂದರೆ ಆಗ್ತಾ ಉಂಟು. ಆದರೆ ಯಾವ ಮನೆಗಳಲ್ಲಿ ನೋಡಿದ್ರು ಸಹ ಹೆಚ್ಚಿನ ಮನೆಗಳಲ್ಲಿ ಮಹಿಳೆಯರಿಗೆ ಸಮಾನ ಸ್ಥಾನ ಇದೆ. ಯಾಕೆಂದ್ರೆ ಅವರು ಕೆಲಸ ಮಾಡ್ತಾರೆ, ಆಗ ಗಂಡನು ಮನೆಯಲ್ಲಿ ಸಹಾಯ ಮಾಡ್ತಾನೆ. ಇದು ನನ್ನ ಮನೆಯ ದೃಷ್ಟಿ, ನಾನು ಎಲ್ಲ ಹಾಗೆ ನೋಡ್ತಾ ಇದ್ದೇನೆ, ಎಷ್ಟೋ ಮನೆಗಳಲ್ಲಿ ನೋಡ್ತಾ ಇದ್ದೇನೆ. ಗಂಡ ಹೆಂಡತಿ ಒಂದು ಸಂಸಾರದ 2 ಕಣ್ಣಿದ್ದಾಗೆ, ಒಂದು ಇದರ ಹಾಗೆ, ಮತ್ತೆ ಒಂದು ಗಾಡಿ 2 ಚಕ್ರ ಇದ್ದ ಹಾಗೆ. ಆ 2 ಚಕ್ರಗಳು ಸರಿಯಾಗಿ ನಡೆದ್ರೆ ಇಡೀ ನಮ್ಮ ಜೀವನ ಸರಿಯಾಗಿ ನಡೀತದೆ. ಹಾಗಾಗಿ ಈಗಿನ ಕಾಲದಲ್ಲಿ ಗಂಡಸರು ನನ್ನ ದೃಷ್ಟಿಯಲ್ಲಿ ಪ್ರಕಾರ ಹೆಂಗಸರಿಗೆ ಬೇಕಾದಷ್ಟು ಸಹಕಾರವನ್ನ ಕೊಡ್ತಾ ಇದ್ದಾರೆ. ನಾನು ಕೆಲವನ್ನನ್ನ ನಾವೆಣಿಸಿಕೊಂಡು ದೊಡ್ಡ ರೀತಿಯಲ್ಲಿ ಅದನ್ನು ನಾವು ಎಂತದ್ದು ವಿಜೃಂಭಿಸಲಿಕ್ಕೆ ನಾನ್ ತಯಾರಿಲ್ಲ. ನನ್ನ ದೃಷ್ಟಿಯಲ್ಲಿ ನಾನು ನೋಡೋದಾದ್ರೆ ತುಂಬಾ ಬದಲಾವಣೆಗಳಾಗಿದೆ, ತುಂಬಾ ಸೌಕರ್ಯ ಸಿಗ್ತಾ ಉಂಟು ಅವರಿಗೆ, ವಿದ್ಯಾರ್ಥಿನಿಯರು. ನನ್ನ ಯಕ್ಷಗಾನ ಕ್ಷೇತ್ರದಲ್ಲಿ ಮೊದಲೊಂದು ಕಾಲದಲ್ಲಿ ಯಕ್ಷಗಾನಕ್ಕೆ ಮಹಿಳೆಯರು ಬರ್ತಾನೆ ಇರ್ಲಿಲ್ಲ. ಈಗ ಎಷ್ಟು ಜನ ಮಹಿಳಾ ಯಕ್ಷಗಾನ ಕಲಾವಿದೆಯರು ಇದ್ದಾರೆ. ಒಂದು ಕಾಲದಲ್ಲಿ ಸಿನಿಮಾ ನಟಿಯರಿಗೆ ಏನು ಪ್ರಾಶಸ್ತ್ಯ ಸಿಗ್ತಾ ಇರ್ಲಿಲ್ಲ, ಅವ್ರನ್ನೊಂಥರ ಕೀಳಾಗಿ ಕಾಣ್ತಾ ಇದ್ರು. ಆದ್ರೆ ಈಗ ಸಿನಿಮಾ ನಟಿಯರಿಗೆ ಎಷ್ಟು ಗೌರವ ಇದೆ, ಈಗ ಅವರನ್ನೇನು ತಿರಸ್ಕರಿಸುವುದಿಲ್ಲ. ಹಾಗಾಗಿ ನನ್ನ ದೃಷ್ಟಿಯಲ್ಲಿ ನಾನು ಮಹಿಳೆಯರಿಗೆ ಬೇಕಾದಷ್ಟು ಸೌಕರ್ಯ ಸಿಗ್ತಾ ಉಂಟು. ರಕ್ಷಣೆ ದೃಷ್ಟಿಯಿಂದ ಅದು ಇನ್ನೂ ಆಗಬೇಕು ಮಾತ್ರ. ನಾವು ಪೂರ್ತಿ ಸಕ್ಸಸ್ ಆಗಿದ್ದೇವೆ ಅಂತ ಹೇಳಿಕ್ಕೆ ಬರುದಿಲ್ಲ, ಬೇಕಾದಷ್ಟು ಅನುಕೂಲಗಳು ಬರ್ತಾ ಉಂಟು ಈಗ. ಓಕೆ, ರಕ್ಷಣೆ ಬೇಕು ಅನ್ನೋದು ತಾವು ಹೇಳ್ತಾ ಇದ್ದೀರಾ ಅಲ್ವಾ? ನಿಜವಾಗ್ಲೂ ಕೂಡ ಅತ್ಯಾಚಾರ ಕೇಸ್ಗಳು, ಅತ್ಯಾಚಾರಗಳು ನಡೀತಾ ಇದ್ರೆ ಕೇಸ್ ಆಗ್ತಾ ಇದೆ, ಹೋಗ್ತಾ ಇದೆ, ಯಾರಿಗೂ ಕೂಡ ಶಿಕ್ಷೆ ಆಗ್ತಾ ಇಲ್ಲ ಅನ್ನುವಂತಹ ಮಾತುಗಳು ಏನ್ ಹೇಳ್ತೀರಾ ಈ ಸಂದರ್ಭದಲ್ಲಿ? ಅನೇಕ ಅತ್ಯಾಚಾರಗಳು ನಮ್ಮ ಕಣ್ಣ ಮುಂದೆ ಬರುತ್ತೆ, ದಿನ ಬೆಳಗಾದ್ರೆ ನೋಡ್ತೇವೆ ನಾವು, ಆದ್ರೆ ಅವರಿಗೆ ಶಿಕ್ಷೆ. ಅದಕ್ಕೆ ನಾನು ಹೇಳೋದು, ಪ್ರಾರಂಭದಲ್ಲಿಯೇ ಮನೆಯಲ್ಲಿಯೇ ಗಂಡು ಮಕ್ಕಳಿಗೂ ಹೆಣ್ಣು ಮಕ್ಕಳಿಗೂ ಸಮಾನವಾದ ಶಿಕ್ಷಣ ಸಿಗ್ಬೇಕು. ಗಂಡು ಮಕ್ಕಳಿಗೆ ನಾನು ಶಿಕ್ಷಕಿಯಾಗಿ ಹೇಳ್ತಾ ಇರೋದು, ಗಂಡು ಮಕ್ಕಳಿಗೆ ಸಹ ಹೆಣ್ಣು ಮಕ್ಕಳು ಅಂದ್ರೆ ಅವರು ಒಳ್ಳೆಯವರು, ನಿಮ್ಮ ಹಾಗೆ ಇರುವವರು, ನೀವು ಅವರನ್ನ ಪ್ರೀತಿಯಿಂದ ನೋಡ್ಬೇಕು. ನಾನು ಇದನ್ನೇ ನಾಡ್ದು ಒಂದು ಆಕಾಶವಾಣಿಯಲ್ಲಿ ಸಹ ನಾನು ಕಾರ್ಯಕ್ರಮ ಕೊಡ್ಲಿಕ್ಕೆ ಉಂಟು, ಆಗ ಸಹ ನಾನು ಹೇಳೋದು ಹಾಗೆ, ಅವರು ಏನು ಕೀಳಲ್ಲ ಎಂಬುದನ್ನ, ಅವರನ್ನು ನೀವು ಎಲ್ಲ ನಾವು ಹೇಳ್ತೇವಲ್ಲ ಪರಸತಿಯ ಎಂತದು ಭಾವಿಸದಿರು ಅಂತ ಹೇಳಿ, ಅವರನ್ನು ಒಂದು ಗೌರವದಿಂದ ಕಾಣುವಂತಹದ್ದನ್ನ ನಾವು ಬಾಲ್ಯದಲ್ಲಿ ಗಂಡು ಮಕ್ಕಳಿಗೆ ಹೇಳಿಕೊಡ್ಬೇಕು.
ಗಂಡು ಮಕ್ಕಳಿಗೆ ನಾವು ಹೇಳಿಕೊಡ್ಬೇಕು. ನೋಡು, ಅವರ ಅಕ್ಕ ತಂಗಿಯಂದ್ರ ಹಾಗೆ ಯಾವುದೇ ಮಹಿಳೆಯರಿದ್ರೆ ಅವರನ್ನ ಅಕ್ಕ ತಂಗಿಯರ ಹಾಗೆ ನೋಡು, ನಿನ್ನ ಅಮ್ಮನ ಹಾಗೆ ನೋಡು, ಅವರನ್ನು ಒಂದು ಗೌರವದಿಂದ ನೋಡು ಎಂಬುದನ್ನ ನಾವು ಪ್ರಾರಂಭದಲ್ಲಿ ಮಕ್ಕಳಿಗೆ ಶಿಕ್ಷಣ ಕೊಡುವಾಗಲೇ ಅದನ್ನು ಕೊಟ್ರೆ ಈ ರೀತಿಯ ಒಂದು ಏನದು ಅತ್ಯಾಚಾರ ನಡೆಯುವಂತದ್ದು ಉಂಟಲ್ಲ, ಅದು ಕಡಿಮೆ ಆಗ್ಬಹುದು ಅಂತ ಹೇಳಿ. ಆ ಗಂಡು ಮಕ್ಕಳಲ್ಲಿ ಬೆಳೆಸುವಾಗಲೇ ಹೆಣ್ಣು ಒಂದು ಭೋಗಕ್ಕಿರುವ ವಸ್ತು ಎಂಬುದಾಗಿ ಬೆಳೆಸಬಾರ್ದು. ಅವರಲ್ಲಿ ಅವರು ನಮ್ಮ ಹಾಗೆ, ಅವರಿಗೆ ಸಹ ಸಮಾನ ಹಕ್ಕು ಇದೆ, ಇದನ್ನೆಲ್ಲ ನಾವು ಅವರಿಗೆ ಹೇಳಿಕೊಟ್ರೆ ಗಂಡು ಮಕ್ಕಳನ್ನ ಸರಿಯಾದ ರೀತಿಯಲ್ಲಿ, ಗಂಡು ಹೆಣ್ಣು ಎರಡಕ್ಕೂ ನಾವು ಸರಿಯಾದ ಒಂದು ರೀತಿಯಲ್ಲಿ ನಾವು ಅವರಿಗೆ ಶಿಕ್ಷಣವನ್ನ ಕೊಟ್ರೆ, ಶಿಕ್ಷಣ ಪ್ರಾರಂಭದಿಂದ ಮೂಲಭೂತವಾಗಿ ಅವರಿಗೆ ಶಿಕ್ಷಣ ಕೊಡ್ಬೇಕು. ಆಗ ಇದೆಲ್ಲ ಸ್ವಲ್ಪ ಈ ದುಷ್ಟ ಪ್ರವೃತ್ತಿ ಎಲ್ಲ ಕಡಿಮೆ ಆಗ್ಬಹುದು ಅಂತ ನನ್ನ ಒಂದು ಅನಿಸಿಕೆ. ಕಾನೂನು ಮತ್ತೆ ಅವರಿಗೆ ಮೌಲ್ಯ ಬೇಕು. ಅವರಿಗೆ ಅವರನ್ನ ನಾವು ಆತರ ಮಾಡಬಾರ್ದು, ಆ ದುಷ್ಟ ಬುದ್ಧಿ ನಮ್ಮಲ್ಲಿ ಇರಬಾರ್ದು. ಒಳ್ಳೆಯ ಸಾತ್ವಿಕ ಗುಣಗಳನ್ನು ನಾವು ಮಕ್ಕಳಲ್ಲಿ ಬೆಳೆಸಿದ್ರೆ, ಗಂಡು ಮಕ್ಕಳಲ್ಲಿ ಬೆಳೆಸಿದ್ರೆ ಆಗ ಇದೆಲ್ಲ ಕಡಿಮೆ ಆಗ್ಬಹುದು ಅಂತ. ಮತ್ತೆ ಅತ್ಯಾಚಾರಿಗಳಿಗೆ ಕಟ್ಟುವಾದ ಶಿಕ್ಷೆ ಆಗ್ಬೇಕು, ಮಾತ್ರ ಕಾಟುವಾದ ಶಿಕ್ಷೆ ಆಗ್ಬೇಕು. ಅವರ ಮೇಲೆ ಯಾವುದೇ ರಿಯಾಯಿತಿ, ಈಗ ನಿರ್ಭಯ ಕೇಸಲ್ಲಿ ಏನ್ ನಡೀತಿದೆ ಅಂತ ನಮ್ಗೆ ಯೋಚನೆ ಆಗ್ತಾ ಉಂಟು. ಎಷ್ಟು ಸಮಯ ಆಯ್ತು ಈಗ, ಮತ್ತು ನಮ್ಮ ನ್ಯಾಯಾಲಯವನ್ನು ದೂರದಲ್ಲ ನಾನು ಮತ್ತು ಮುಂದುವರಿಸ್ತಾ ಇದ್ದಾರೆ. ಅದು ಹಾಗೆ ಆಗ್ಬಾರ್ದು. ಅವರಿಗೆ ಹೆದರಿಕೆ ಹುಟ್ಟಬೇಕು. ಈ ತರ ನಾವು ಮಾಡಿದ್ರೆ ನಮ್ಗೆ ಕಠಿಣವಾದ ಶಿಕ್ಷೆ ಇದೆ ಎಂಬುದು ಅವರಿಗೆ ಹೆದರಿಕೆ ಉಂಟಾಗ್ಬೇಕು. ಅವರನ್ನ ಜಾಮೀನು ಮೇಲೆ ಬಿಡುವುದು ಅದೆಲ್ಲ ಮಾಡಬಾರ್ದು. ಇದು ನನ್ನ ಅನಿಸಿಕೆ. ಶಹನಾಜ್ ಮೇಡಮ್ ಅವರು ಯಾವ ರೀತಿ ನೋಡ್ತೀರಾ ಮೇಡಮ್? ಎಲ್ಲೋ ಒಂದ್ ಕಡೆ ಮಹಿಳೆಯರಿಗೆ ಸ್ಥಾನಮಾನ ಸಿಗ್ತಾ ಇಲ್ಲ ಅಂತ ಕೂಗು ಇದೆ ಇನ್ನೂ ಕೂಡ ಎಲ್ಲಾ ಕಡೆಗಳಲ್ಲಿ. ತಾವ್ ಯಾವ ರೀತಿ ನೋಡ್ತೀರಾ ಮೇಡಮ್? ಈ ತರ ನಮ್ಮ ಮೇಡಮ್ ಹೇಳಿದಾಗೆ ಸ್ಥಾನಮಾನ ಸಿಗ್ತಾ ಇದೆ, ಮಕ್ಕಳು ಶಿಕ್ಷಣ ಕ್ಷೇತ್ರದಲ್ಲೂ ಮುಂದುವರಿತಿದ್ದಾರೆ. ನಮ್ಮ ಇವರು ಹೇಳಿದಾಗೆ ಸೈನಿಕ ಹುದ್ದೆಯಲ್ಲಿ ಕಮಾಂಡರ್ ಹುದ್ದೆಗೆ ಕೂಡ ಅವರನ್ನು ನೇಮಕ ಮಾಡಲಿಕ್ಕೆ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ. ಅಲ್ಲಿ ಇವರು ಹೇಳಿದಾಗ ಎಲ್ಲೋ ಒಂದು ಕಡೆ ಎಷ್ಟು ಅಭಿವೃದ್ಧಿ ಪ್ರಗತಿ ಅಥವಾ ಹೆಣ್ಣು ಮಕ್ಕಳು ಹೆಜ್ಜೆ ಆಗ್ತಾರ, ಅಷ್ಟೇ ಇನ್ನೊಂದು ಕಡೆ ನಾನು ಹೇಳಿದಾಗೆ ಅವರ ಮೇಲೆ ಅನ್ಯಾಯವೂ ಆಗ್ತಾ ಇದೆ. ಅವರಿಗೆ ರಕ್ಷಣೆ ಕೂಡ ಇಲ್ಲ ಎಂಬ ಕೂಗು ಇದೆ. ಅದೇ ಇವರು ಹೇಳಿದಾಗ ನಿರ್ಭಯ ಪ್ರಕರಣ ಎಷ್ಟು ಸಲ ಅವರಿಗೆ ಮರಣದಂಡನೆಯ ಒಂದು ಶಿಕ್ಷೆ ಜಾರಿ ಆಗ್ತದೆ, ಪುನಃ ಅದು ವಿಳಂಬ ಆಗ್ತಾ ಉಂಟು. ಯಾವಾಗಲೂ ಇಂತಹ ಅತ್ಯಾಚಾರಿ ಕೊಲೆಗಡುಕರಿಗೆ ಕ್ಷಮ ಅರ್ಜಿ ಕೊಡಬಾರ್ದು ಅಂತೇಳಿ ನಮ್ಮ ರಾಷ್ಟ್ರಪತಿಯವರೇ ಹೇಳ್ತಾರೆ. ಆದ್ರಿಂದ ನಾನು ಹೇಳುದಂದ್ರೆ ಇಂತಹ ಅತ್ಯಾಚಾರಿ ಮತ್ತೆ ಕೊಲೆಗಡುಕರಿಗೆ ಕ್ಷಮೆಯನ್ನೇ ಕೊಡಬಾರ್ದು, ಅವರಿಗೆ ಆದಷ್ಟು ಉಗ್ರವಾದ ಶಿಕ್ಷೆಯನ್ನು ಕೊಡಬೇಕು. ಮತ್ತು ಮಹಿಳೆಯರು ಮತ್ತು ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳ ವಿಷಯದಲ್ಲಿ ಸಮಾನತೆ, ನಿಜವಾಗಿಯೂ ಸಮಾನತೆ ಅನ್ನು ಪಾಲಿಸ್ತಾ ಹೋಗುದು ಅದು ಮೊದಲು ಮನೆಯಲ್ಲಿ ಆಗ್ಬೇಕದು. ಎತ್ತ ತಾಯಿ ತನ್ನ ಗಂಡು ಮಗು ಮತ್ತು ಹೆಣ್ಣು ಮಕ್ಕಳ ನಡುವೆ ಯಾವುದೇ ತಾರತಮ್ಯ ಮಾಡದೆ ಅವರನ್ನು ಸಮಾನವಾಗಿ, ಅಂದ್ರೆ ನೋಡಿ, ಈಗ ನಮ್ಮ ಮಕ್ಕಳು ಚಿಕ್ಕದಿರುವಾಗ ಹೆಣ್ಣು ಮಕ್ಕಳ ಕೈಯಲ್ಲಿ ಗೊಂಬೆ ಕೊಡ್ತಾರೆ, ಗಂಡು ಮಕ್ಕಳ ಕೈಯಲ್ಲಿ ಬ್ಯಾಟ್ ಕೊಡ್ತಾರೆ, ಅಲ್ಲಿ ಪ್ರಾರಂಭ ಆಗ್ತದೆ. ಅದು ಗಂಡು, ಅದು ಕ್ರಿಕೆಟ್ ಇದಕ್ಕೆ ಹೋಗುದು. ಹೆಣ್ಣು ಮಗಳಾದ್ರೆ ಅವಳು ತಾಯಿ ಆಗುವಳು, ಅವಳಿಗೆ ಮನೆ ಆಟದ ಸಾಮಾನು, ಗೊಂಬೆ, ಅಡಿಗೆ ಮನೆ ಸಾಮಾನು. ಇದು ನಮ್ಮಲ್ಲಿ ಈ ದೃಷ್ಟಿಕೋನ ನಮ್ದು ಹೋಗ್ಬೇಕು. ಯಾಕೆ ನಾವು ಹೆಣ್ಣು ಮಕ್ಕಳ ಕೈಯಲ್ಲಿ ಬ್ಯಾಟ್ ಕೊಡಬಾರ್ದು? ಯಾಕೆ ನಾವು ಮಗುವ ಇನ್ನೊಂದು ಹುಡುಗನ ಕೈಯಲ್ಲಿ ಬೊಂಬೆ ಕೊಡಬಾರ್ದು? ನಾವು ಯಾವಾಗಲೂ ನಮ್ಮ ಅದು ಹೇಳ್ತಾರಲ್ಲ, ತಾಯಿಯ ಮಡಿಲೇ ನಮ್ದು ಹೇಳ್ತಾರೆ ಪಾಠಶಾಲೆ, ತಾಯಿಯ ಮಡಿಲೇ ಮದ್ರಾಸ ಹೇಳ್ತಾರೆ. ಅಲ್ಲೇ ಆರಂಭ ಆಗಬೇಕು. ಹೆಣ್ಣು ಮಕ್ಕಳಿಗೆ ಗೌರವ ಕೊಡೋದನ್ನು ಗಂಡು ಮಕ್ಕಳಿಗೆ ತಾಯಿಯಾದವಳು ಹೇಳ್ತಾ ಅವಳನ್ನು ಬೆಳೆಸಿದ್ರೆ ನಿಜವಾಗಿಯೂ ಅದು ಅಂಥ ಹುಡುಗನಿಗೆ ಪ್ರತಿಯೊಂದು ಹೆಣ್ಣಲ್ಲಿ ಕೂಡ ತನ್ನ ಒಂದು ತಂಗಿಯ, ತನ್ನ ತಾಯಿಯ ರೂಪವನ್ನು ಕಾಣ್ಬೋದು. ಅಂತ ಕೆಟ್ಟ ದೃಷ್ಟಿ ಬರುವುದಿಲ್ಲ. ಅದರಿಂದ ಮೇಡಮ್ ಹೇಳಿದಾಗೆ ಕರೆಕ್ಟ್, ಸರಿ. ಅವರು ಶಿಕ್ಷಕಿ ಆದ್ರಿಂದ ಬಹಳ ಉತ್ತಮವಾಗಿ ಅದನ್ನು ಅರ್ಥ ಮಾಡ್ಕೊಂಡು ಹೇಳಿದ್ದಾರೆ. ನಿಜವಾಗ್ಲೂ ಒಂದು ಮಾತಾಡಿದ್ರು ಶಹನಾಜ್ ಅವರು. ಎಲ್ಲಿ ತಾಯಿಯ ಮಡಿಲಲ್ಲಿ ನಿಜವಾಗಿರುವಂತಹ ಪಾಠಶಾಲೆ, ಅಲ್ಲಿ ಯಾವಾಗ ಗೊತ್ತಾಗುತ್ತೆ ಹೆಣ್ಣನ್ನು ಗೌರವಿಸಬೇಕು, ಹೆಣ್ಣು ಸಹೋದರಿ ತರ, ತಾಯಿ ತರ ಅಂತ ಬಂದಾಗ ಮಾತ್ರ ನಿಜವಾಗ್ಲೂ ಕೂಡ ನಮ್ಮ ಸಮಾಜದಲ್ಲಿ ಈಗ ಏನ್ ಕೂಗು ಕೇಳಿ ಬರ್ತಾ ಇದೆ, ಗೊಂದಲ ಇದೆ, ಸ್ಥಾನಮಾನ ಸಿಗ್ತಾ ಇಲ್ಲ ಅನ್ನುವಂಥದ್ದು ಇದು ಕಡಿಮೆ ಆಗುತ್ತೆ, ಇದಕ್ಕೆ ಉತ್ತರ ಸಿಗುತ್ತೆ ಅನ್ನುವಂತಹ ಮಾತುಗಳು. ಅದೇ ರೀತಿ ಇಬ್ರು ಕೂಡ ನಾವು ಮಾತಾಡಿದ್ವಿ ಮಹಿಳೆಯರ ಸ್ಥಾನಮಾನ ಯಾವ ರೀತಿ ಇದೆ ಅನ್ನುವಂಥದ್ದು. ಆದ್ರೆ ಇಬ್ರು ಕೂಡ ಅವರವರ ಕ್ಷೇತ್ರದಲ್ಲಿ ಅದ್ಭುತವಾಗಿರುವಂತಹ ಸಾಧನೆ ಮಾಡಿರುವಂತಹ ಮಹಿಳೆಯರು. ಅವರ ಒಂದು ಕ್ಷೇತ್ರ ನೋಡುವಾಗ ನಿಜವಾಗ್ಲೂ ಕೂಡ ರೋಮಾಂಚನವಾಗುತ್ತೆ, ಅವರು ಮಾಡಿರುವಂತಹ ಸಾಧನೆ ನೋಡುವಾಗ ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ. ಸಾವಿತ್ರಿ ಎಸ್ ರಾವ್ ಅವರು ಯಕ್ಷಗಾನ ಕಲಾವಿದರು, ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕಿ ಕೂಡ ಹೌದು. ಯಕ್ಷಗಾನ ಕಲಾವಿದರಾಗಿ 118ಕ್ಕೂ ಕೂಡ ಅಧಿಕ ವೇದಿಕೆಗಳಲ್ಲಿ ಯಕ್ಷಗಾನ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಆದ್ರೂ ಕೂಡ ಇವರು ಸ್ವಲ್ಪ ವಿಶೇಷ ಅಂತ ಹೇಳಿದ್ರೆ 66ನೇ ಪ್ರಾಯದಲ್ಲಿ ಯಕ್ಷರಂಗಕ್ಕೆ ಪ್ರವೇಶ ಮಾಡ್ತಾರೆ. ಯಾಕೆ ಅನ್ನುವಂಥದ್ದು, ಯಾವ ರೀತಿ ಇಂಟ್ರೆಸ್ಟ್ ಬಂತು, ಹೇಗೆ ಅನ್ನುವಂಥದ್ದು ಪ್ರಶ್ನೆ ಇದೆ. ಮೇಡಮ್ ಅವ್ರು ಏನು ಹೇಳ್ತೀರಾ ಸಾವಿತ್ರಿ ಎಸ್ ಅವರು?
ಬಾಲ್ಯದಿಂದಲೇ ನನಗೆ ಮೊದಲನೇದಾಗಿ ನನ್ನ ಪ್ರಶ್ನೆ, 2 ಕ್ಷೇತ್ರಗಳಲ್ಲಿ ನೀವು ಗುರುತಿಸಿಕೊಂಡಿದ್ದೀರಾ. ಈಗ ಶಿಕ್ಷಕಿಯಾಗಿ ರಾಷ್ಟ್ರ ಪ್ರಶಸ್ತಿ, ಇನ್ನೊಂದ್ ಕಡೆ ಯಕ್ಷಗಾನ ರಂಗದಲ್ಲಿ ತಾವಿದ್ದೀರಾ. ಎರಡೂ ಕೂಡ ತಮ್ಮ ಕಣ್ಣುಗಳು ಅನ್ನೋದು ನಮ್ಗೆ ಗೊತ್ತಿದೆ. ಆದ್ರೂ ಕೂಡ ಯಾವ್ದು ತುಂಬಾನೇ ಇಷ್ಟ ಆಗಿರುವಂತ, ತುಂಬಾನೇ ಇಂಟ್ರೆಸ್ಟಿಂಗ್, ನನ್ಗೆ ತುಂಬಾ ಇಷ್ಟ ಅಂತ ಹೇಳಿದ್ರೆ? ಶಿಕ್ಷಕಿಯಾಗಿರುವಾಗ ನನ್ನ ಕೈ ಕೆಳಗೆ ಬಂದಂತಹ ಮಕ್ಕಳನ್ನು ನನ್ನ ಮಕ್ಕಳಿಗಿಂತ ಹೆಚ್ಚು ನಾನು ಪ್ರೀತಿ ಮಾಡಿ ಅವರ ಸರ್ವಾಂಗೀಣ ಅಭಿವೃದ್ಧಿಗೆ ಏನೆಲ್ಲ ಮಾಡ್ಬೇಕಾ ನನ್ನಿಂದ ಸಾಧ್ಯವಿದ್ದಷ್ಟು ನಾನು ಅವರಿಗೆ ಮಾಡಿದ್ದೇನೆ. ಆದ ಕಾರಣ ಅದರಲ್ಲಿ ಸಂತೃಪ್ತಿಯನ್ನು ಕಂಡುಕೊಂಡಿದ್ದೇನೆ, ಯಶಸ್ಸನ್ನು ಪಡೆದಿದ್ದೇನೆ. ಮತ್ತೆ ನಾನು ನಿವೃತ್ತಳಾದ ಮೇಲೆ ನನಗೆ ಯಕ್ಷಗಾನದಲ್ಲಿ ತುಂಬಾ ಆಸಕ್ತಿ ಇತ್ತು. ಚಿಕ್ಕವಳಾಗಿರುವಾಗ್ಲೂ ನಾನು ಯಕ್ಷಗಾನಕ್ಕೆ ಹೋಗಿ ಬಂದ್ರೆ ಮನೆಯಲ್ಲಿ ನಾವೆಲ್ಲ ಒಟ್ಟು ಸೇರಿ ಯಕ್ಷಗಾನ ಮಾಡ್ತಿದ್ವಿ. ಅದೆಲ್ಲ ನಮ್ಗೆ ಬಾಯ್ಪಾಠ ಬರ್ತಾ ಇತ್ತು. ನಾವು ನಮ್ಮ ಜಾಗ ಇದ್ದದಲ್ಲೆಲ್ಲ ಒಂದು ಕೋಲ್ ಇಟ್ಕೊಂಡೆಲ್ಲ ಯಕ್ಷಗಾನದ ವೇಷ ಹಾಗೆ ಮಾಡ್ಕೊಂಡು ಮಾಡ್ತಾ ಇದ್ವಿ. ಕೊನೆಗೆ ನಮ್ಮ ಕಾಲದಲ್ಲಿ ಅವಕಾಶ ಇರ್ಲಿಲ್ಲ. ಅದೇ ನಾನು ಹೇಳಿದ್ದು, ನಾವು ಚಿಕ್ಕವರಾಗಿರುವಾಗ ನಮ್ಗೆ ಯಕ್ಷಗಾನದಲ್ಲಿ ವೇಷ ಮಾಡುವುದಕ್ಕೆ ಅವಕಾಶ ಇರ್ಲಿಲ್ಲ, ನಾಟಕ ಮಾಡುವುದಕ್ಕೆ ನಮ್ಗೆ ಅವಕಾಶ ಇರ್ಲಿಲ್ಲ. ಶಾಲೆಗಳಲ್ಲಿ ಇತ್ತು, ಶಾಲೆಗಳಲ್ಲಿ ನಾವು ಮಾಡ್ತಾ ಇದ್ವಿ. ಆದ್ರೆ ಎಲ್ಲರ ಎದುರಿಗೆ ಮಾಡುವ ಅವಕಾಶ ಇರ್ಲಿಲ್ಲ. ಈಗ ನೋಡಿ, ಈಗ ಅವಕಾಶ ಇದೆ. ಈಗ ಆದ ಕಾರಣ ನನಗೆ 66ನೇ ವರ್ಷದಲ್ಲಿ ನನ್ನ ಮನೆ ಹತ್ರದಲ್ಲಿ ವಿದುಷಿ ಸುಮಂಗಲ ರತ್ನಾಕರು ಅಂತ ಹೇಳಿ, ಅವಳು ಯಕ್ಷಗಾನ ಮಾಡ್ತಾಳೆ, ಮತ್ತೆ ಡಾನ್ಸು ಇದೆ ಅವಳು ಒಂದು ಮಹಿಳಾ ಯಕ್ಷಗಾನ ಮಾಡಿದ್ಲು. ಅದನ್ನ ನೋಡಿ ನನಗೆ ನಾನು ಯಾಕೆ ಮಾಡಬಾರ್ದು, ಅವರೆಲ್ಲ ಸಣ್ಣವರು, ನಾನು 60 ವರ್ಷದವಳು, ನಾನು ಯಾಕೆ ಮಾಡಬಾರ್ದು, ನನ್ನ ಆಸೆಯಲ್ಲಿ ಅಂಕುರಿಸಿತು. ನಾನು ಅವಳ ಹತ್ರ ಹೋಗಿ ಕೇಳಿದೆ, ನಾನು ನಿಮ್ಮ ಟೀಮಿಗೆ ಸೇರ್ಬೋದಾ ಅಂತ. ಮತ್ತೆ ನಮ್ಮ ಮಾಸ್ಟರ್ ಇದ್ರು ಆಗ, ರಾಕೇಶ್ ರೈ ಅಡ್ಕ ಅಂತ ಹೇಳಿ ಗುರುಗಳು, ಅವ್ರು ನಮ್ಗೆ ಕಲ್ಸಲಿಕ್ಕೆ ಬರ್ತಾ ಇದ್ರು. ಅವ್ರ ಹತ್ರ ಸಹ ನಾನು ಕೇಳಿದೆ, ನಾನು 66 ವರ್ಷಕ್ಕೆ ಈಗ ಯಕ್ಷಗಾನ ಮಾಡ್ಬೇಕು ಅಂತ ಆಸೆ ಇದೆ, ನಮ್ಮನ್ನ ಸೇರಿಸ್ಕೊಳ್ತೀರಾ ನೀವು ಅಂತ ಹೇಳಿ. ಇಬ್ರು ಆದೀತು ಅಂತ ಹೇಳಿದ್ರು. ಬನ್ನಿ ನೀವು ತರಗತಿಗೆ ಬನ್ನಿ, ನಿಮ್ಗೆ ಹೇಳಿಕೊಡ್ತೇವೆ, ಮಾಡಿ ನೀವು ಅಂತ ಹೇಳಿ. ಹಾಗೆ ನನಗೆ ಸ್ವಲ್ಪ ತಾಳಜ್ಞಾನ, ಭಾಷಾ ಜ್ಞಾನ ಎಲ್ಲ ಇರುವುದರಿಂದ ಸಣ್ಣದಿರುವಾಗ ನಾನು ನೃತ್ಯ ಸಹ ಮಾಡ್ತಾ ಇದ್ದೆ, ನಾಟಕ ಸಹ ಮಾಡ್ತಾ ಇದ್ದೆ. ಅದರಿಂದಾಗಿ ನನಗೆ ಅದು ಕಷ್ಟ ಆಗ್ಲಿಲ್ಲ. ಅಂದ್ರೆ ತುಂಬಾ ಈಗಿನ ಮಕ್ಕಳಾಗೆ ದಿಗಣೆ ಹಾಕುದು ಅದೆಲ್ಲ ಮಾಡ್ಲಿಕ್ಕೆ ಬರುದಿಲ್ಲ ನಮ್ಗೆ. ನಮ್ಮ ಎಷ್ಟು ಸಾಧ್ಯ ಉಂಟಷ್ಟು ನಾವು ಮಾಡ್ತೇವೆ. ಅಂತ ಪಾತ್ರಗಳನ್ನೇ ನನ್ಗೆ ಕೊಡ್ತಾ ಇದ್ರು. ಈಗ ಗದಾಯುಧದಲ್ಲಿ ಧರ್ಮರಾಯ ಮಾಡುವುದು, ಗುರುದಕ್ಷಿಣೆಯಲ್ಲಿ ಸಾಂದೀಪನಿ ಮಾಡುವುದು, ಅಗ್ರ ಪೂಜೆಯಲ್ಲಿ ಭೀಷ್ಮ ಮಾಡುವುದು, ಮತ್ತೆ ಮಾನಿಷಾದದಲ್ಲಿ ವಾಲ್ಮೀಕಿ ಮಾಡುವುದು, ಮತ್ತೆ ಜಾಂಬವತಿ ಕಲ್ಯಾಣದಲ್ಲಿ ಸತ್ರಾಜಿತ ಮಾಡೋದು. ಇದೆಲ್ಲ ನನ್ನ ಇಷ್ಟವಾದ ಎಂತದು ವೇಷಗಳು. ಅದ ಕಷ್ಟ ಇದರಲ್ಲಿ ಹೆಚ್ಚು ಮಾಡ್ಲಿಕ್ಕೆ, ಮಾತಿಗೆ ಪ್ರಾಮುಖ್ಯತೆ ಇರುವುದು ಅದರಲ್ಲಿ. ಹಾಗೆ ಮಾತಾಡ್ಲಿಕ್ಕೆ ನಮ್ಗೆ ಅಷ್ಟು ಕಷ್ಟ ಆಗೋದಿಲ್ಲ. ಹಾಗಾಗಿ ಅವರು ಒಪ್ಪಿದ ಕಾರಣ ನಾನಿನ್ನು ಅವರಿಬ್ಬರಿಗೆ ನಾನು ತುಂಬಾ ಕೃತಜ್ಞಳಾಗಿದ್ದೇನೆ. ಯಾಕೆಂದ್ರೆ ಅವರು ಎಸ್ ಅಂತ ಹೇಳಿದ ಕಾರಣ, ಇಲ್ಲ ನಿಮ್ಮಿಂದ ಆಗುದಿಲ್ಲ, ನೀವು ಪ್ರಾಯ ಆಯ್ತು, ನಿಮ್ಮಿಂದ ಆಗುದಿಲ್ಲ ಅಂತ ನನ್ನನ್ನು ತಿರಸ್ಕರಿಸ್ತಿದ್ರೆ ನಾನು ಮುಂದುವರಿತಿರ್ಲಿಲ್ಲ. ಸೊ ನಾನು ಅವರಿಗಿಬ್ಬರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ಮತ್ತೆ ನನಗೆ ಅವರು ನನ್ನ ಕೆಪಾಸಿಟಿ ನೋಡಿ, ನನಗೆ ಯಾವ ವೇಷ ಕೊಡ್ಬೋದು ಅಂತ ನೋಡಿ ಆ ವೇಷದಲ್ಲಿ ನನ್ನ ತರಬೇತಿಗೊಳಿಸಿ ನಾನು ಯಕ್ಷಗಾನದಲ್ಲಿ ಬೇರೆ ಬೇರೆ ಕಡೆಗೆ, ಮೈಸೂರಿನ ಸುತ್ತೂರು ಮಠಕ್ಕೆ ಹೋಗಿದ್ದೇವೆ, ಈಚೆಯಿಂದ ಬೈಂದೂರಿಗೆ ಹೋಗಿದ್ದೇವೆ, ಆಚೆಯಿಂದ ಕಾರ್ಕಳಕ್ಕೆ ಹೋಗಿದ್ದೇವೆ, ಕಾಸರಗೋಡಿಗೆ ಹೋಗಿದ್ದೇವೆ, ತುಂಬಾ ಕಡೆಯಲ್ಲಿ ಪ್ರದರ್ಶನಗಳನ್ನು ಕೊಟ್ಟಿದ್ದೇವೆ. 118 ಪ್ರಸಂಗಗಳು ಆಯ್ತು ನಂದು. ತಾಳಮದ್ದಳೆಯಲ್ಲಿ ಸಹ ನಾವು ಅರ್ಥ ಹೇಳ್ತಾ ಇದ್ದೇನೆ ಈಗ, ಅದರದ್ದೇ ಇನ್ನೊಂದು ಕ್ಷೇತ್ರ ಅದು. ಆಕಾಶವಾಣಿಯಲ್ಲಿ ಬಿ ಗ್ರೇಡ್ ಕಲಾವಿದೆಯಾಗಿದ್ದೇವೆ ನಾವು. ನಮ್ದು ಟೀಮ್ ಇದೆ, ಯಕ್ಷಾರಾಧನಾ ಕಲಾ ಕೇಂದ್ರ ಅಂತ ಹೇಳಿ. ಹಾಗೆ ಕಾರ್ಯಕ್ರಮ ಕೊಡ್ತಾ ಇದ್ದೇವೆ. ತುಂಬಾ ಅದರಲ್ಲಿ ಏನು ಅಂದ್ರೆ, ಕೆಲವು ಇದಕ್ಕೆ ಸಂಜಯನ ಪಾತ್ರ ಮಾಡುವಾಗ ಅಲ್ಲಿ ಪರಂಪರೆಯ ವೇಷ ಮತ್ತು ನಾಟಕೀಯ ವೇಷ ಅಂತ ಇದೆ. ಪರಂಪರೆಯ ವೇಷ ಹೆಚ್ಚು ಭಾರಯುಕ್ತವಾಗಿ ಉಂಟದು. ಅದು ನಾನು ಪರಂಪರೆಯ ವೇಷವೇ ಬೇಕು ಹೇಳ್ತಾ ಇದ್ದೇನೆ. ಅದಕ್ಕೆ ಅವರಿಗೆ ಆಶ್ಚರ್ಯ ಆಗ್ತದೆ, ನೀವು ಈ ಪ್ರಾಯದಲ್ಲಿ ಆ ಪರಂಪರೆಯ ವೇಷವನ್ನು ಕಟ್ಟಿಕೊಂಡು ನೀವು ವೇಷ ಮಾಡ್ತಿರಲ್ಲ ನೀವು ಅಂತ. ಹಾಗೆ ಸುಗ್ರೀವಾಸುರನು ಸಹ ಹಾಗೆ, ಅಲ್ಲಿ ಪರಂಪರೆ ವೇಷ ಸಿಂಪಲ್ ಆಗಿರ್ತದೆ, ಅಲ್ಲ ಇದು ಸ್ವಲ್ಪ ಜಾಸ್ತಿ ಇರ್ತದೆ. ನಾಟಕೀಯ ವೇಷ ಏನಿಲ್ಲ ಇರುದಿಲ್ಲ. ನಂಗೆ ಪರಂಪರೆ ವೇಷ ಇಷ್ಟ, ಅದನ್ನೆಲ್ಲ ಕಟ್ಟಿಕೊಂಡು ಮಾಡುದಂದ್ರೆ ಬಹಳ ಖುಷಿ. ಹಾಗೆ ಮಾಡ್ತಾ ಇದ್ದೆ ನಾವೆಲ್ಲ. ಎಸ್, ನಿಜವಾಗ್ಲೂ ಕೂಡ ಅದ್ಭುತ, ಸ್ಫೂರ್ತಿಯ ಚಿಲುಮೆ ಅನ್ನೋ ಆಗ್ಲೇ ಒಂದು ಮಾತು ಹೇಳಿದೆ. ಒಂದು ಮಾತು ಹೇಳ್ತಾರೆ, 66ನೇ ವರ್ಷಕ್ಕೆ ಹೋಗ್ತಾರೆ, ನಾನು ಯಕ್ಷಗಾನ ಕಲಿಬೇಕು, ಯಕ್ಷಗಾನ ರಂಗದಲ್ಲಿ ನಾನು ಭಾಗವಹಿಸ್ಬೇಕು ಅನ್ನೋಂಥದ್ದು. ಅಂದರೆ ಪ್ರಾಯ ಅನ್ನುವಂಥದ್ದು ದೊಡ್ಡ ಮ್ಯಾಟ್ರ್ ಆಗಲ್ಲ. ನಿಜವಾಗ್ಲೂ ಕೂಡ ಸಾಧಿಸಬೇಕು ಅಂತ ಹೇಳಿದ್ರೆ ನಮಗೆ ಸಾಧಿಸುವಂತಹ ಛಲ ಇರಬೇಕು, ಹಠ ಇರಬೇಕು, ಎಲ್ಲವೂ ಕೂಡ ಆಗುತ್ತೆ ಅನ್ನುವಂಥದ್ದು. ಎಸ್, ಸಾವಿತ್ರಿ ಎಸ್ ಅವರು ಅದ್ಭುತವಾಗಿರುವಂಥ ಮಾತುಗಳು. 66 ವರ್ಷ ಪ್ರಾಯದಲ್ಲಿ ಯಕ್ಷಗಾನಕ್ಕೆ ಸೇರ್ತಾರೆ. ಈಗ 118 ಕೂಡ ಅಧಿಕ ಯಕ್ಷಗಾನ ಪ್ರಸಂಗಗಳಲ್ಲಿ ಭಾಗವಹಿಸಿದ್ದಾರೆ, ಬಣ್ಣಗಾರಿಕೆ ಮಾಡಿದ್ದಾರೆ, ಅದೇ ರೀತಿ ಯಕ್ಷಗಾನ ಕಲಾವಿದರಾಗಿ ಮಿಂಚಿದ್ದಾರೆ. ಇನ್ನೊಂದು ಕಡೆ ಅದ್ಭುತವಾಗಿರುವಂತಹ ಸ್ಫೂರ್ತಿಯ ಚಿಲುಮೆ ನಮ್ಮ ಜೊತೆ ಇದ್ದಾರೆ ಶಹನಾಜ್ ಎಂ ಅವರು.
ಇವರಿಗೆ ಅತ್ತಿಮಬ್ಬೆ ಪ್ರಶಸ್ತಿ, ಗಂಗಾದತ್ತಿ ಪ್ರಶಸ್ತಿ, ಕವಿ ಷಡಾಕ್ಷರಿ ಸಾಹಿತ್ಯ ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿಗಳು ದೊರೆತಿದೆ. ಶಹನಾಜ್ ಎಂ ಅವರು ಪತ್ರಕರ್ತರು ಅಂತ ಬಂದಾಗ ಎಸ್ ನಾವೆಲ್ಲರೂ ಕೂಡ ಪತ್ರಕರ್ತರು ಹೌದು. ಆದರೆ ಶಹನಾಜ್ ಎಂ ಅವ್ರು ಯಾಕೆ ಡಿಫ್ರೆಂಟ್ ಆಗ್ತಾರೆ ಅಂತ ಹೇಳುವಾಗ ಇವರು ಸಂಪಾದಕಿಯಾಗಿ ಇವರದೇ ಆಗಿರುವಂತಹ ಒಂದು ಮಾಸಿಕ ಪತ್ರಿಕೆಯನ್ನು ಇವರು ನಡೆಸ್ತಾ ಇದ್ದಾರೆ. 20 ವರ್ಷಗಳು ಈ ವರ್ಷಕ್ಕೆ ಆಗುತ್ತೆ ಅಂತ ಹೇಳಿದ್ರೆ ಅದು ಸಾಮಾನ್ಯ ಸಾಧನೆ ಅಲ್ಲ, ಅಸಾಮಾನ್ಯವಾಗಿರುವಂತಹ ಸಾಧನೆ. ಅದರಲ್ಲೂ ಕೂಡ ಮಹಿಳೆಯರಾಗಿ ಒಂದು ಸಂಸ್ಥೆಯನ್ನು ಮುನ್ನಡೆಸಬೇಕು, ಮಹಿಳೆಯರಾಗಿ ಪತ್ರಿಕಾ ರಂಗದಲ್ಲಿ ಸಾಧನೆ ಮಾಡಬೇಕು ಅಂತ ಬಂದಾಗ ಅನೇಕ ಚಾಲೆಂಜಸ್ಗಳು, ಸವಾಲುಗಳು ಕೂಡ ಬರುತ್ತೆ. ಎಸ್ ಅದೇ ರೀತಿ ನಮ್ಮ ಜೊತೆ ಇರುವವರು ಶಹನಾಜ್ ಎಂ ಅವರು. ಮೇಡಮ್, ತಾವು ಯಾವ ರೀತಿ ನೋಡ್ತೀರಾ ಈ ಸಂದರ್ಭದಲ್ಲಿ ತಮ್ಮ ಒಂದು ಪತ್ರಿಕಾ ರಂಗದ ಒಂದು ಸಾಧನೆ? ನಿಜವಾಗ್ಲೂ ಕೂಡ ಹೆಮ್ಮೆ ಆಗುತ್ತೆ. ಎಲ್ಲಾ ಮಹಿಳೆಯರಿಗೆ ಸವಾಲುಗಳು ಬರುತ್ತೆ, ತಮಗೆ ಇನ್ನಷ್ಟು ಕೂಡ ಸವಾಲುಗಳು ಜಾಸ್ತಿ ಇರುತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ, ಎಲ್ಲರ ಅಭಿಪ್ರಾಯ ಕೂಡ. ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಮೇಡಮ್? ನಮ್ದು ಮಹಿಳಾ ಮಾಸಿಕ ಅಂತ ಅನುಪಮ, ಅದಕ್ಕೆ 20ನೇ ವರ್ಷ ನಿಜವಾಗಿ ಬಹಳ ಹೆಮ್ಮೆ ಕೂಡ ಆಗ್ತದೆ, ಸ್ವಲ್ಪ ಸಂಭ್ರಮ ಕೂಡ. ಯಾಕೆಂದ್ರೆ ಮಹಿಳೆಯರು ಸೇರಿ ಮಹಿಳೆಯರದೇ ಒಂದು ಇದರಲ್ಲಿ ನಡೆಸಲ್ಪಡೋ ಪತ್ರಿಕೆ. ಆದ್ರೆ ಮಹಿಳೆಯರಿಂದ ಮಹಿಳೆಯರಿಗಾಗಿ ಅಲ್ಲ, ಇದು ಕುಟುಂಬ ಪತ್ರಿಕೆ, ಎಲ್ಲರಿಗೋಸ್ಕರ. ಒಂದು 20 ವರ್ಷ ಮೊದಲು ನಾವು ನೋಡಿದ್ರೆ ಪತ್ರಿಕೆ, ಒಂದು ಮಹಿಳಾ ಪತ್ರಿಕೆ ಅನ್ನು ಹುಟ್ಟಿಸುವುದು ಬಹಳ ಸುಲಭ. ಆದರೆ ಇಷ್ಟು ದೀರ್ಘ ವರ್ಷ ಮುನ್ನಡೆಸಿಕೊಂಡು ಹೋಗಿ 20 ವರ್ಷಕ್ಕೆ ಬಿಟ್ಟುದಾದ್ರೆ ಸ್ವಲ್ಪ ಕಷ್ಟವೇ. ಅಂಥದ್ರಲ್ಲಿ ನಾವು ಯಾವ ರೀತಿಯ ಸಫರ್ ಆಗಿದ್ದೇವೆ ಅಂದ್ರೆ, ನಾವು ಆರಂಭದಲ್ಲಿ ಎಲ್ಲರೂ ಹೇಳಿದ್ರು ಇನ್ನು ಇದು ಎಷ್ಟು ದಿನವೋ ಏನೋ ಅಂತೇಳಿ. ಕೆಲವು ಪತ್ರಕರ್ತರೇ ನಮಗೆ ಹೇಳಿದ್ರು ಸ್ವಲ್ಪ ದಿನ ನಡಿಬಹುದು, ಮತ್ತೆ ಮೇಡಮ್ ಮತ್ತೆ ನಿಮ್ಗೆಲ್ಲ ಕಷ್ಟ ಆಗಿ ನೀವು ಬಂದ್ ಮಾಡ್ಬೋದು ಅಂತೇಳಿ. ದೇವರ ದಯದಿಂದ 20ನೇ ವರ್ಷ ಕಾಲಿಟ್ಟಿದ್ದೇವೆ. ನಿಜವಾಗಿ ನಮ್ಮ ಅನುಪಮದ ಒಂದು ಉದ್ದೇಶ ನಾನು ನಿಮ್ಗೆ ಹೇಳ್ಬೇಕು. ಯಾಕೆಂದ್ರೆ ಒಂದು ತೆರೆಮರೆಯಂತಹ ಒಂದು ಪ್ರತಿಭೆಗಳನ್ನು, ಯಾಕೆಂದ್ರೆ ಈ ಬರಹದಲ್ಲಿ ಆಸಕ್ತಿ ಇರುವ ಹೆಣ್ಣು ಮಕ್ಕಳನ್ನು ಒಂದು ಬೆಳಕಿಗೆ ತರಬೇಕು, ಅವರಿಗೊಂದು ವೇದಿಕೆ ಕೊಡಬೇಕು ಅಂತೇಳಿ ಪತ್ರಿಕೆ ಹುಟ್ಟಿತು. ಯಾಕೆಂದ್ರೆ ದೊಡ್ಡ ದೊಡ್ಡ ಪತ್ರಿಕೆಗಳಿಗೆ ಎಲ್ಲ ಈ ಬರಹ ಕಳಿಸುವಾಗ ಅವರು ನೋಡುದು ದೊಡ್ಡ ದೊಡ್ಡ ಲೇಖಕರು, ಸಾಹಿತಿಗಳು ಅಂತಕ್ಕೆಲ್ಲ ಅವರು ಪ್ರಥಮ ಸ್ಥಾನ ಕೊಡ್ತಾರೆ. ಆದರೆ ಈ ಪ್ರತಿಭಾವಂತ ಒಂದು ಬೆಳಕಿಗೆ ಬರಬೇಕು ಅಂತ ಇಚ್ಛಿಸುವ ಒಂದು ಹೆಣ್ಣು ಮಕ್ಕಳಿಗೆ ಒಂದು ಬರಹಕ್ಕೆ ಒಂದು ವೇದಿಕೆ ಬೇಕಾದಾಗ ಈ ಅನುಪಮ ಒಂದು ಪತ್ರಿಕೆ ಹುಟ್ಟಿತು. ಹಾಗೂ ಈ 20 ವರ್ಷದಲ್ಲಿ ನನಗೆ ಒಂದು ಬಹಳ ಆಶ್ಚರ್ಯ ಆಗ್ತಿದೆ. ಏನಂದ್ರೆ ಎಷ್ಟೊಂದು ಹೆಣ್ಣು ಮಕ್ಕಳು ಬರಹದ ಇದರಲ್ಲಿ ಲೇಖಕಿಯರಾಗಿ ಬಂದಿದ್ದಾರೆ. ನಮ್ಮ ತರಂಗದ ವಾರಪತ್ರಿಕೆಯ ಸಂಧ್ಯಾ ಪೈ ಸಂಪಾದಕಿ ಅವರು ಖುದ್ದು ಹೇಳಿದ್ರು ಇಷ್ಟೊಂದು ಹೆಣ್ಣು ಮಕ್ಕಳು ಎಲ್ಲಿ ಇದ್ರು ಅಂತೇಳಿ, ಬರಹಗಾರರು. ಅಂದ್ರೆ ನಿಜವಾಗಿ ಹೇಳಿದ್ರೆ ನಮ್ಮ ಪತ್ರಿಕೆ ಯಾವಾಗ ಹುಟ್ಟಿತು ಅವತ್ತಿನಿಂದ 20ನೇ ವರ್ಷ ತನಕ ಸಂಧ್ಯಾ ಪೈ ಮೇಡಮ್ ರವರು ನಮ್ದೊಂದು ಎಲ್ಲ ಕಾರ್ಯಕ್ರಮಕ್ಕೆ, ಅಂದ್ರೆ ನಮ್ಮ 5ನೇ ವಾರ್ಷಿಕ 10ನೇ ವರ್ಷದ ಎಲ್ಲ ಪ್ರತಿ ಕಾರ್ಯಕ್ರಮಕ್ಕೂ ಅವರು ನಮಗೆ ಅತಿಥಿಯಾಗಿ ಬಂದಿದ್ದಾರೆ. ನಮಗೆ 2 ಒಳ್ಳೆಯ ಮಾರ್ಗದರ್ಶನ ಮಾತನಾಡಿದ್ದಾರೆ, ಶುಭಾಶಯ ಕೂಡ ಕೋರಿದ್ದಾರೆ ಅವರು. ಆದ್ದರಿಂದ ನನಗೆ ಈಗ ಮತ್ತೊಂದು ನಮ್ಮ ಪತ್ರಿಕೆ ಈ ಕನ್ನಡ ಭಾಷೆ ಇದರ ಒಂದು ಅಭಿವೃದ್ಧಿಗೆ, ನಿಮಗೆ ಗೊತ್ತಿರ್ಬೋದು, ಒಂದು ಉತ್ತರ ಕರ್ನಾಟಕದ ಆಚೆಲ್ಲ ನಾವು ಹೋದಾಗ ಹೆಚ್ಚಿನವರಿಗೆ ಕನ್ನಡ ಮಾತಾಡ್ಲಿಕ್ಕೆ ಬರುತ್ತೆ, ಓದ್ಲಿಕ್ಕೆ ಬರುವುದಿಲ್ಲ, ಮತ್ತೆ ಏನು ಅರ್ಥ ಇದಾಗುದಿಲ್ಲ ಅವರಿಗೆ. ಅಂಥ ಸಮಯದಲ್ಲಿ ನಾವು ಈ ಕನ್ನಡ ಭಾಷೆ ಬಗ್ಗೆ ಹೆಚ್ಚು ಇದು ಒಂದು ಅಭಿವೃದ್ಧಿಗೆ ಆಗ್ಬೇಕು ಅಂತೇಳಿ ಆ ಒಂದು ನಿಟ್ಟಿನಲ್ಲಿ ಕೂಡ ಅನುಪಮ ನಾವು ಇದು ಮಾಡಿದೆವು. ಅಂದ್ರೆ ಹೆಚ್ಚು ಕಡೆ ಹೋದ ಕೆಲವರು ಹೇಳಿದ್ರು ನಮ್ಗೆ, ಯಾಕೋಸ್ಕರ ಇದು ಕನ್ನಡ ಪತ್ರಿಕೆ ತರ್ತೀರಾ, ನೀವು ಉರ್ದು ಅಲ್ಲಿ ತನ್ನಿ, ಇಂಗ್ಲಿಷ್ ಅಲ್ಲಿ ತನ್ನಿ. ಇತ್ತೀಚೆಗೆ ತಾನೇ ನಾನು ಇದು ಪ್ರವಾಸ ಮುಗಿಸಿ ಬಂದೆ UAE, ಅಲ್ಲಿ ಕೂಡ ಹಾಗೆ ಹೇಳ್ತಾರೆ, ಕನ್ನಡದಲ್ಲಿ ಯಾಕೆ, ನೀವು ಅದನ್ನು ಇಂಗ್ಲಿಷ್ ಅಲ್ಲಿ ತನ್ನಿ, ಮತ್ತೆ ಬೇರೆ ಭಾಷೆಯಲ್ಲಿ ಹಿಂದಿಯಲ್ಲಿ ತನ್ನಿ ಅಂತೇಳಿ. ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿದ ಒಂದು ಪತ್ರಿಕೆ ನಮ್ದು, ಅದು ಕೂಡ ಕರಾವಳಿ ಪ್ರದೇಶದಲ್ಲಿ ಹುಟ್ಟಿದ ಪತ್ರಿಕೆ. ಕನ್ನಡಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡಬೇಕು, ಹೆಚ್ಚು ಕನ್ನಡ ಭಾಷೆಗೆ ನಾವು ಒತ್ತು ಕೊಡಬೇಕು ಅಂತೇಳಿ ನಾವು ಬಹಳ ಸರಳವಾದ, ನೀವು ತೆಗೆದು ಒಂದು ನಮ್ಮ ಅನುಪಮ ಪತ್ರಿಕೆ ನೋಡಿದ್ರೆ ಒಂದು ಸಾಧಾರಣ ಒಂದು 6ನೇ ಕ್ಲಾಸ್ 7ನೇ ಕ್ಲಾಸ್ ಕಲಿತ ಒಂದು ಮಹಿಳೆಗೆ ಕೂಡ ನಮ್ಮ ಪತ್ರಿಕೆಯನ್ನು ಸರಳವಾಗಿ ಓದ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದ್ರೆ ಅಷ್ಟು ಸರಳವಾದ ಕನ್ನಡದಲ್ಲಿ ನಾವು ಅದನ್ನು ತರ್ತೇವೆ, ಹಾಗೆ ಇದು ಮಾಡ್ತೇವೆ. ಮತ್ತೆ ಒಂದು ನಮ್ಮ ಒಂದು ಮುಖ್ಯ ಉದ್ದೇಶ ಅಂದ್ರೆ ಸೌಹಾರ್ದತೆಗೆ ಒತ್ತು ಕೊಡುದು. ನಮ್ಮಲ್ಲಿ ನಿಜವಾಗಿ ನೋಡ್ಬೇಕಾದ್ರೆ ಒಂದು ಧಾರ್ಮಿಕ ಸೌಹಾರ್ದತೆ ಬೇಕು, ಪರಸ್ಪರನ ಅರಿಬೇಕು, ಪರಸ್ಪರ ಧರ್ಮವನ್ನು ನಾವು ಅರಿಬೇಕು. ಈ ಒಂದು ಇದರಲ್ಲಿ ಕೂಡ ನಾವು ಆ ಪತ್ರಿಕೆಯಲ್ಲಿ ಇದು ಮಾಡ್ತೇವೆ. ಮತ್ತೆ ನಿಮ್ಗೆ ಗೊತ್ತುಂಟು, ಮಹಿಳೆಯರಂದ್ರೆ ಕೂಡ ಹೇಳಿದ ಕೂಡಲೇ ಬಹಳಷ್ಟು ಸಮಸ್ಯೆಗಳಿರ್ತದೆ. ಕುಟುಂಬ ಅಂದ್ರೆ ಏನು,
ಅದು ಕೂಡ ಪ್ರಾಮುಖ್ಯತೆ. ಆದ್ದರಿಂದ ಅನುಪಮದಲ್ಲಿ ಏನಿದೆ ಏನಿಲ್ಲ ಅಂತಿಲ್ಲ, ಎಲ್ಲ ವಿಷಯವನ್ನು ಒಳಗೊಂಡು ನಾವು ಅನುಪಮ ಪತ್ರಿಕೆಯನ್ನು ತಂದಿದ್ದೇವೆ. ಬಹಳಷ್ಟು ನಮಗೆ ಖುಷಿ ಆಗುದೇನೆಂದ್ರೆ, ಹುಟ್ಟಿಸಿದು ಅನುಪಮವನ್ನು ಮುಸ್ಲಿಂ ಮಹಿಳೆಯರು. ಈ ಪತ್ರಿಕೆ ಹುಟ್ಟಿದು ಹೆಣ್ಣು ಮುಸ್ಲಿಂ ಮಹಿಳೆಯ ತಾಯಿಯ ಗರ್ಭದಿಂದ, ಆದರೆ ಈ ಹುಟ್ಟಿದ ಮಗುವನ್ನು ಬೆಳೆಸಿದು ಎಲ್ಲಾ ಧರ್ಮೀಯರ ತಾಯಿಯಂದಿರು. ಅದರಿಂದ ನನಗೆ ಬಹಳ ಬಹಳ ಅಭಿಮಾನ ಇದೆ. ನಮ್ಮ ಅನುಪಮದ ತಾಯಿಯಂದಿರು ಎಲ್ಲಾ ಧರ್ಮ, ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಂ ಎಲ್ಲ ಸೇರಿದ ತಾಯಿಯಂದಿರು ಇದನ್ನು ಬೆಳೆಸ್ತಾ ಇದ್ದಾರೆ. ಅಷ್ಟೊಂದು ಮೆಚ್ಚುಗೆಯಲ್ಲಿ ಹೆಣ್ಣು ಮಕ್ಕಳನ್ನು ಓದ್ತಾ ಇದ್ದಾರೆ. ಅದರಲ್ಲೂ ನಮ್ಮ ಅನುಪಮದಲ್ಲಿ ಬರಹಗಾರರು ಕೂಡ 45% ಮುಸ್ಲಿಮೇತರ ಬಾಂಧವರೇ ಅದಕ್ಕೆ ಬರೀತಿದ್ದಾರೆ. ಅಂದ್ರೆ ಇದರಲ್ಲಿ ಈಗ ನೀವು ಸಂಪಾದಕೀಯ ಬಳಗ ನೋಡಿದರೆ ಕೇವಲ ಮುಸ್ಲಿಂ ಮಹಿಳೆಯರು ಮಾತ್ರ ಇದ್ದಾರೆ, ಆದರೆ ಅದು ಬೆಳೀತಾ ಇದೆ ಎಲ್ಲಾ ತಾಯಿಯಂದಿರ ಮಡಿಲಲ್ಲಿ. ಅದರಿಂದ ಎಲ್ಲ ಹೆಣ್ಣು ಮಕ್ಕಳ ಒಂದು ಪ್ರತಿಭೆಗೆ ಒಂದು ವೇದಿಕೆ ಆಗ್ಬೇಕು ಅಂತ ನಾವು ತಂದಿದ್ದೇವೆ ಅದನ್ನು. ಎಸ್ ಮೇಡಮ್, ಅದ್ಭುತವಾಗಿರುವಂತಹ ಮಾತುಗಳು. ನಿಜವಾಗ್ಲೂ ಕೂಡ ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ. ಇಬ್ರು ಸಾಧಕರು ಕೂಡ ಮಾತನಾಡಿದಾಗ ನಮ್ಮ ಶಹನಾಜ್ ಮೇಡಮ್ ಹೇಳ್ತಾರೆ, ಎಲ್ಲೊಂದ್ ಕಡೆ ಅನುಪಮ ಅನ್ನುವಂತಹ ಪತ್ರಿಕೆ ಏನಿದೆ, ಈ ಪತ್ರಿಕೆ ಹುಟ್ಟಿರುವಂಥದ್ದು ಮುಸ್ಲಿಂ ಮಹಿಳೆಯರ ಗರ್ಭದಿಂದ ಅನ್ನುವಂಥದ್ದು, ಅದೇ ರೀತಿ ಬೆಳೆಸ್ತಾ ಇರುವಂಥದ್ದು ನಮ್ಮ ಎಲ್ಲ ಧರ್ಮದ ತಾಯಂದಿರು ಅನ್ನುವಂಥದ್ದು ನಿಜವಾಗ್ಲೂ ಕೂಡ ಹೆಮ್ಮೆ ಆಗುತ್ತೆ, ನಿಜವಾಗ್ಲೂ ಕೂಡ ಖುಷಿ ಆಗುತ್ತೆ. ಕೋಮು ಸಾಮರಸ್ಯ ಅನ್ನುವಂಥದ್ದು ಇದರಲ್ಲಿ ಬರುತ್ತೆ ಅನ್ನುವಂಥದ್ದು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮವರೇ ಆಗಿರುವಂತಹ ಶಹನಾಜ್ ಅವರು ಹೆಮ್ಮೆಯ ಒಂದು ಪತ್ರಕರ್ತೆ, ಹೆಮ್ಮೆಯ ಸಂಪಾದಕಿ ಅಂತ ಹೇಳುವಾಗ ನಮ್ಗೆಲ್ರಿಗೂ ಕೂಡ ಹೆಮ್ಮೆ. 20 ವರ್ಷ ಆಗ್ತಾ ಇದೆ ಅವರ ಪತ್ರಿಕೆಗೆ ಅಂತ ಹೇಳುವಾಗ ಇದು ತಮಾಷೆಯ ವಿಚಾರ ಅಲ್ಲ. ಆ ಸಂದರ್ಭದಲ್ಲಿ ಅವರು ಪ್ರಾರಂಭ ಮಾಡಿದ್ರು, ಅದೆಷ್ಟೋ ಜನರು ಕೊಂಕು ನುಡಿದಿದ್ರು, ಆದ್ರೆ ಈಗ ಅವರ ಸಾಧನೆ ಅವರಿಗೆ ಅರ್ಥ ಆಗಿದೆ ಅನ್ನುವ. ಎಸ್, ಅದೇ ರೀತಿ ಸಾವಿತ್ರಿ ಎಸ್ ರಾವ್ ಅವರು ಮೇಡಮ್ ಹಲವಾರು ಮಾತುಗಳು ಆಗದಿಂದ ತಾವು ಹೇಳಿದ್ರಿ. ಖುಷಿಯ ವಿಚಾರ ಎರಡೂ ಕೂಡ ನಂಗೆ ಖುಷಿ ಇದೆ. ಶಿಕ್ಷಕಿಯಾಗಿ, ಇನ್ನೊಂದ್ ಕಡೆ ಯಕ್ಷಗಾನ ಕಲಾವಿದೆಯಾಗಿ ಕೂಡ ತಾವಿದ್ದೀರಾ. ಇನ್ನೊಂದ್ ಕಡೆ ತಮ್ಮ ಬಗ್ಗೆ ಕೇಳ್ಪಟ್ಟೆ, ಹಲವಾರು ಕಾರ್ಯಕ್ರಮಗಳು ಮಾಡ್ತಾ ಇದ್ರ. ಶಾಲೆಗೆ ಹೋಗಿ ಕತೆ ಹೇಳೋಣ, ಹಾಡು ಹಾಡೋಣ ಅನ್ನುವಂಥ ಕಾರ್ಯಕ್ರಮ, ಇನ್ನೊಂದು ಕಡೆ ಸಂಪನ್ಮೂಲ ವ್ಯಕ್ತಿಯಾಗಿ, ಇನ್ನೊಂದು ಕಡೆ ಮಕ್ಕಳ ಧ್ವನಿ ಅನ್ನುವಂಥ ಒಂದು ಅದ್ಭುತವಾಗಿರುವಂತಹ ಒಂದು ಕಾರ್ಯಕ್ರಮ ನಡೀತಾ ಇದೆ. ಆ ಕಾರ್ಯಕ್ರಮದ ಸಂಘಟಕರು ಕೂಡ ಮಕ್ಕಳ ಧ್ವನಿ ಅನ್ನುವಂಥದ್ದು. ಅದೇ ರೀತಿ ವಿಶಿಷ್ಟರಿಗಾಗಿ ವಿಶಿಷ್ಟ ಮೇಳ ಕೂಡ ನಡೆಸುವಂಥದ್ದು ಅದ್ಭುತವಾಗಿರುವಂತಹ ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ನಮ್ಮ ಕರಾವಳಿ ಭಾಗದಲ್ಲಿ ಜಿಲ್ಲೆಯಲ್ಲಿ ಹೆಸರು ಪಡೆದುಕೊಂಡಿದೆ. ಈ ಕಾರ್ಯಕ್ರಮದಲ್ಲೂ ಕೂಡ ಗುರುತಿಸಿಕೊಂಡಿರುವಂತಹವರು ಎಸ್ ಸಾವಿತ್ರಿ ಅವರು. ಮೇಡಮ್, ಯಾವ ರೀತಿ ನೋಡ್ತೀರಾ ಈ ಸಂದರ್ಭದಲ್ಲೂ ಕೂಡ? ಅಂದ್ರೆ ಮಹಿಳೆಯರಾಗಿ ಒಂದು ಸಮಸ್ಯೆ ಇರುತ್ತೆ. ಒಂದು ಹೇಳ್ತಾರೆ, ನಾನು ಆಫೀಸ್ಗೆ ಹೋಗ್ತೇನೆ, ನಾನು ಮನೆಯಲ್ಲೂ ಕೂಡ ಗಂಡ ಇದ್ದಾರೆ, ಮಕ್ಕಳಿದ್ದಾರೆ, ಮಕ್ಕಳನ್ನು ಶಾಲೆ ಕಳಿಸ್ಬೇಕು, ಗಂಡನನ್ನು ಆಫೀಸ್ ಕಳಿಸ್ಬೇಕು, ತುಂಬಾ ಬ್ಯುಸಿ ಇದೆ, ಆಗಲ್ಲ ಬೇರೆ ಅನ್ನುವಂಥದ್ದು ಕೆಲಸಗಳು. ಈ ಸಂದರ್ಭದಲ್ಲಿ ತಾವು ಇಂತಹ ಕೆಲಸಗಳು ಮಾಡ್ತಾ ಇದ್ದೀರಾ, ಸಮಾಜಮುಖಿಯಾಗಿಯೂ ಕೂಡ ಕೆಲಸ ಮಾಡ್ತಾ ಇದ್ದೀರಾ, ಬೆಳೀತಾ ಇದ್ದಾರೆ ಅಂತ ಹೇಳುವಾಗ ಏನ್ ಹೇಳ್ತೀರಾ ಮೇಡಮ್? ಟೈಮ್ ಈಸ್ ಇಂಪಾರ್ಟೆಂಟ್ ಆರ್ ಮಾಡುವಂತಹ ಮನಸ್ಸು, ಮಾಡುವಂತಹ ಶಕ್ತಿ, ಏನ್ ಹೇಳ್ತೀರಾ? ಎಲ್ರು ಹೇಳ್ತಾರೆ ನಮ್ಗೆ ಪುರ್ಸೋತಿಲ್ಲ ಅಂತ ಹೇಳಿ. ಆಗ ಒಂದು ಸಣ್ಣ ಕಥೆ ಬರ್ತದೆ. ಏನು ಅಂತ ಹೇಳಿದ್ರೆ, ಒಂದು ಪಾತ್ರೆಯಲ್ಲಿ ಒಂದಷ್ಟು ಕಲ್ಲು ಹಾಕ್ತಾರೆ. ಕಲ್ಲು ಹಾಕಿದಾಗ ಏನು ಹಿಡಿತದೆ ಇದರಲ್ಲಿ, ಇನ್ನೇನು ಹಿಡಿತದೆ, ಪಾತ್ರೆ ತುಂಬಾ ಕಲ್ಲು ಉಂಟು, ಇನ್ನೇನು ಹಿಡಿತದೆ ಅಂತ ಕೇಳುವಾಗ ಶಿಷ್ಯರು ಹೇಳ್ತಾರೆ, ಇನ್ನೇನು ಹಿಡಿಯುವುದಿಲ್ಲ, ಫುಲ್ ಆಗಿದೆ ಅದು ಅಂತ. ಆಗ ಗುರುಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸ್ವಲ್ಪ ನೀರ್ ತಂದು ಹಾಕ್ತಾರೆ. ನೀರ್ ತಂದು ಹಾಕಿದ್ದು ಅಲ್ಲೆಲ್ಲ ಅದು ತುಂಬಿತು. ಇನ್ನೇನು ಹಿಡಿಬಹುದಾಗಾದ್ರೆ? ಆಗ ಶಿಷ್ಯರು ಹೇಳ್ತಾರೆ, ಇಲ್ಲ ಇನ್ನೂ ಸಹ ಏನು ಹಿಡಿಯುವುದಿಲ್ಲ ಅಂತ. ಆಮೇಲೆ ಅವ್ರೇನ್ ಮಾಡ್ತಾರೆ, ಸ್ವಲ್ಪ ಸಕ್ಕರೆ ತಂದು ಹಾಕ್ತಾರೆ. ಸಕ್ಕರೆ ತಂದಾಗ ಸಕ್ಕರೆ ಎಲ್ಲ ಅದರಲ್ಲಿ ಕರಗಿ ಹೋಯ್ತು. ಆಗ ಇನ್ನೇನು ಹಾಕಬಹುದು ಹೇಳ್ತಾರೆ. ಹಾಗೆ ಅಂದ್ರೆ ಅಲ್ಲಿ ಕಲ್ಲಿದ್ದಾಗ ತುಂಬಾ ಆಗಿದೆ, ಇನ್ನು ನಮ್ಗೆ ಏನ್ ಜಾಗ ಇಲ್ಲ ಅಂತ. ಹಾಗೆ ಪುರುಸೋತು ಅಂದ್ರೆ ಹಾಗೆ, ನಾವು ಪುರುಸೋತು ಅಂದ್ರೆ ಇಲ್ಲ ಅಂತ ಹೇಳಿದ್ರೆ ಪುರುಸೋತು ಇಲ್ಲ. ಆದ್ರೆ ಪುರುಸೋತು ಮಾಡಿಕೊಂಡ್ರೆ ಆಗ ನಮ್ಗೆ ಬೇಕಾದಷ್ಟು ಪುರುಸೋತು ಸಿಗ್ತದೆ. ಈ ಟೈಮ್ ಅನ್ನ ನಾವು ಅಡ್ಜಸ್ಟ್ ಮಾಡ್ಕೊಳ್ಳುವಂತದ್ದು, ಅದು ಒಂದು ಇಂಜಿನಿಯರಿಂಗ್ ಮೈಂಡ್. ಅದು ಈಗ ನಾವು ಒಂದು ಮನೆ ಕೆಲಸ ಮತ್ತು ಈ ಕೆಲಸ ಅದನ್ನು ಹೇಗೆ ನಾವು ಸರಿಗಟ್ಟಬೇಕೆಂಬುದನ್ನು ನಾವು ಪ್ಲಾನ್ ಮಾಡಿದ್ರೆ ಆಗ ನಮ್ಗೆ ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗ್ತದೆ. ಅಂದ್ರೆ ಈಗ ನಮ್ಗೆ ಬೇಗ ಹೋಗ್ಬೇಕು ಅಂದ್ರೆ ಬೇಗ ಹೇಳಿ, ಸ್ವಲ್ಪ ಬೇಗ ಎದ್ದು ಕೆಲಸ ಮಾಡಿ ಹೋಗಿ. ಹಾಗೆ ಅದಕ್ಕೆ ಸರಿಯಾಗಿ ನಾವು ಎಲ್ಲವೂ ನಮ್ಗೆ ಮನಸ್ಸು ಇರ್ಬೇಕು, ಅದ್ ಮಾಡ್ಲೇಬೇಕು ಎಂಬಂತ ಮನಸ್ಸಿದ್ದರೆ ಆಗ ನಾವು ಸಮಯವನ್ನ ನಾವು ಅದಕ್ಕೆ ಹೊಂದಿಸಿಕೊಂಡು ಮಾಡ್ಲಿಕ್ಕೆ ಆಗ್ತದೆ. ಅಲ್ಲಿ ಸಿಗುವ ಸಂತೋಷ, ಆ ಸಂತೋಷವೇ ಬೇರೆ ನಮ್ಗೆ. ಅದಕ್ಕಾಗಿ ಅದು ಮಾಡ್ಲಿಕ್ಕೆ ಆಗ್ತದೆ. ಮತ್ತೆ ಇನ್ನೂ ಒಂದು, ಈ ಮಹಿಳೆಯರಿಗೆ ಒಂದು ಕಷ್ಟ ಉಂಟೇನು ಅಂತ ಹೇಳಿದ್ರೆ, ಅವರ ಏನು ಕೆಲಸ ಮಾಡುವುದಾದರೂ ಗಂಡಂದಿರ ಸಹಾಯ, ಸಪೋರ್ಟ್ ಬೇಕು. ಈಗ ನಮ್ಮ ಯಕ್ಷಗಾನದಲ್ಲಿ ಸಹ ಕೆಲವರಿಗೆ ಏನಾಗ್ತದೆ ಅಂದ್ರೆ, ಅವರ ಗಂಡಂದಿರು ಹೆಂಡತಿಯರಿಗೆ ಪರ್ಮಿಷನ್ ಕೊಡುವುದಿಲ್ಲ. ಗಂಡಸರಿಗಾದ್ರೆ ಹಾಗೆ ಇಲ್ಲ. ಅವರು ನಾನು ಹೋಗ್ತೇನೆ ಯಕ್ಷಗಾನಕ್ಕೆ ಅಂದ್ರೆ ಹೋಗ್ತಾರೆ, ಹೆಂಡತಿಯ ಮಾತು ಕೇಳಲೇಬೇಕು ಅಂತ ಇಲ್ಲ. ಆದ್ರೆ ಗಂಡನಿಗೆ, ಹೆಂಗಸರಿಗೆ ಆ ಒಂದು ಸಮಸ್ಯೆ ಇದೆ. ಅವರಲ್ಲಿ ಎಷ್ಟೋ ಕಲೆಗಳಿದ್ರು ಸಹ ಗಂಡಂದಿರ ಪ್ರೋತ್ಸಾಹ ಇಲ್ಲದಿದ್ರೆ ಆ ಕಲೆಗಳೆಲ್ಲ ಕಮರಿ ಹೋಗ್ತದೆ. ನನಗೆ ಅದಕ್ಕೆ ಒಂದು ನನ್ನ ಎಂತದು
ಮಹನೀಯರಲ್ಲಿ ಮಹನೀಯ ಬಂಧುಗಳಲ್ಲಿ ನನ್ನದೊಂದು ವಿಜ್ಞಾಪನೆ, ನಾನು ಎಲ್ಲಾ ಕಡೆಯಲ್ಲಿ ಹೇಳ್ತೇನೆ, ನಿಮ್ಮ ಹೆಂಡತಿಯಲ್ಲಿ ಏನಾದ್ರೂ ಒಂದು ಕಲೆ ಅಥವಾ ಏನಾದ್ರು ಒಂದು ವಿಶೇಷತೆ ಇದ್ರೆ ಅದಕ್ಕೊಂದು ಗಂಡಸರಾದವರು ಪ್ರೋತ್ಸಾಹ ಕೊಡಿ ಅಂತ ಹೇಳಿಕೊಂಡು. ಯಾಕೆಂದ್ರೆ ನಮ್ಮ ಮನೆಯಲ್ಲಿ ನನ್ನ ಗಂಡ ಅವರು ಸ್ವತಃ ಕಲಾವಿದರೇ ಆಗಿದ್ದಾರೆ, ಕಲಾ ಪ್ರೇಮಿಗಳೇ ಆಗಿದ್ದಾರೆ. ಮತ್ತೆ ನಮ್ಮದು ಒಂದು ಚಿಂತನೆ ಇಬ್ಬರದ್ದು ಒಂದೇ, ನಾವಿಬ್ರು ಶಿಕ್ಷಕರೇ. ಹಾಗಾಗಿ ಅವರು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶ್ರೀನಿವಾಸರಾವ್ ಅಂತ ಹೇಳಿ. ಹಾಗೆ ನಮ್ಮದು ಅಭಿಪ್ರಾಯ ಎಲ್ಲ ಸಾಮಾನ್ಯ ಒಂದೇ ತರ ಇದು, ದೇವರ ದಯೆ ನಮ್ಗೆ. ಹಾಗಾಗಿ ನನ್ಗೆ ಇಷ್ಟು ಮೇಲೆ ಬರ್ಲಿಕ್ಕೆ ಅವರದ್ದು ಸಂಪೂರ್ಣ ಸಹಾಯ ಇದೆ. ನಾನು ಯಕ್ಷಗಾನಕ್ಕೆ ಹೋಗುವಾಗ ನನಗೆಲ್ಲ ಸಹಾಯ ಮಾಡ್ತಾರೆ, ಬೇಕಾದೆಲ್ಲ ತಯಾರು ಮಾಡಿ ಕೊಡ್ತಾರೆ. ಹಾಗಾಗಿ ನನಗೆ ಹೋಗಿ ಈ ಸಾಧನೆಯನ್ನು ಮಾಡ್ಲಿಕ್ಕೆ ನನ್ನ ಗಂಡ ಮತ್ತು ನನ್ನ ಕುಟುಂಬದವರು ಎಲ್ಲರೂ ಸಹಕಾರ ಕೊಡ್ತಾರೆ. ನನ್ನ ಇಡೀ ಫ್ಯಾಮಿಲಿ ನನಗೆ ಸಹಕಾರ ಕೊಡ್ತದೆ, ನೀನು ಹೋಗು ಯಕ್ಷಗಾನಕ್ಕೆ ಹೋಗು ನೀನು ಅಂತ ಹೇಳಿಕೊಂಡು. ಹಾಗೆ ಯಾವುದು ನಿನ್ನಲ್ಲಿ ಉಂಟ ಚಟುವಟಿಕೆ ಅದನ್ನು ಮುಂದುವರಿಸುವಂತ. ಮನೆಗೆ ಬಂದ ಮೇಲೆ ಸ್ವಲ್ಪ ಆ ದಿನ ಊಟ ಏನಾದ್ರು ಪದಾರ್ಥ ಹೇಳಿದ್ರೆ ಹಾಗೆ ಊಟ ಮಾಡೋದು, ಎಂತದ್ದು ಅಡ್ಜಸ್ಟ್ಮೆಂಟ್, ಹೊಂದಿಕೊಳ್ಳಬೇಕು. ಆ ಕೆಲಸ ಮಾಡುವಾಗ ಹೊಂದಿಕೊಂಡ್ರೆ ಸಂತೋಷ ಇದೆ. ಇದು ನನ್ನದು ತತ್ವ. ಡೈಲಿ ನನಗೆ ಭ್ರಷ್ಟನ ಭೋಜನ ಬೇಕು ಅದಿಲ್ಲ. ಈಗ ಹೊರಗೆ ಹೋದಾಗ ಸ್ವಲ್ಪ ಏರುಪೇರು ಆಗ್ಬೋದು, ಆಗ ಗಂಡ ನನಗೆ ಇದು ಬೇಕೇ ಬೇಕು ಅಂತ ಹೇಳಿದ್ರೆ ಕಷ್ಟ ಆಗ್ತದೆ, ಅವಳು ಮಾಡ್ಬೇಕಲ್ಲ. ಆಗ ಇಬ್ಬರು ಹೊಂದಿಕೊಂಡ್ರೆ, ಮನೆಯಲ್ಲಿ ಇರುವ ಎಲ್ಲರೂ ಮನೆಯ ಸದಸ್ಯರೆಲ್ಲರೂ ಹೊಂದಿಕೊಂಡ್ರೆ ಆಗ ನಮ್ಗೆ ಹೆಂಗಸರಿಗೆ ಏನಾಗ್ತದೆ, ಇಂತಹ ಚಟುವಟಿಕೆಗಳಲ್ಲಿ ಭಾಗವಹಿಸಲಿಕ್ಕೆ ಮುಂದೆ ಬರ್ಲಿಕ್ಕೆ ಅವಕಾಶ ಸಿಗ್ತದೆ. ಅದು ಕೆಲವು ಹೆಂಗಸರಿಗೆ ಸಿಕ್ಕುತ್ತಾ ಇಲ್ಲ, ಅದನ್ನ ನಾನು ಒಪ್ಪಿಕೊಳ್ತೇನೆ. ಅದು ಒಂದು ನನಗೆ ಬೇಸರ ಇದೆ. ಅದಕ್ಕೆ ನಾನು ಎಲ್ಲಿ ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಹೋದ್ರೆ ಹೇಳ್ತೇನೆ, ನನ್ನ ಎಂತದ್ದು ಬಂಧುಗಳಲ್ಲಿ ನೀವು ಅದೊಂದು ನಿಮ್ಮ ಹೆಂಡತಿಯಲ್ಲಿ ಇದ್ರೆ ಏನಾದ್ರು ಅವಕಾಶ ಮಾಡಿಕೊಡಿ ಅಂತ ಹೇಳಿ. ಅಂದ್ರೆ ಗಾಡಿಯ 2 ಚಕ್ರದ ಹಾಗೆ, 2 ಒಟ್ಟಿಗೆ ಹೋಗ್ಬೇಕದು. ಅದು ಒಂದು ಹಿಂದೆ ಬಿದ್ದರೆ ಒಂದು ಬಿದ್ದು ಹೋದ್ರೆ ಆಗಲ್ಲ. 2 ಒಂದೇ ತರ ಹೊಂದಿಕೊಂಡ್ರೆ, ಗಂಡ ಹೆಂಡತಿ ಅಂದ್ರೆ ಹೊಂದಿಕೊಳ್ಳೋದು ಬಹಳ ಮುಖ್ಯ. ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಹೊಂದಿಕೊಂಡ್ರೆ ಆಗ ಸಮಸ್ಯೆಗಳೇ ಇರುವುದಿಲ್ಲ ಅಲ್ವಾ ಮೇಡಮ್? ಎಸ್. ಇನ್ನೊಂದ್ ಕಡೆ ಶಹನಾಜ್ ಅವರು ಡೈನಾಮಿಕ್ ಮಹಿಳೆ. ಇವರು ಕೇವಲ ಪತ್ರಕರ್ತೆ ಮಾತ್ರ ಅಲ್ಲ, ಸಾಹಿತಿಯಾಗಿಯೂ ಕೂಡ, ಸಾಮಾಜಿಕ ಕಾರ್ಯಕರ್ತೆಯಾಗಿಯೂ ಕೂಡ. ಇನ್ನೊಂದ್ ಕಡೆ ಗಮನಿಸಬೇಕು, ತಾವೆಲ್ಲರೂ ಕೂಡ ಈಗಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇರುವಂತದ್ದು, ಆಗ್ತಾ ಇರುವಂತದ್ದು ವಿಷಾದನೀಯ ಸಂಗತಿಯೂ ಕೂಡ ಕೌಟುಂಬಿಕ ಕಲಹಗಳು, ದಂಪತಿ ವಿಚ್ಛೇದನ ಕೊಡುವಂಥದ್ದು. ಆದರೆ ಇದು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಇಂತಹ ಕೇಸ್ಗಳನ್ನು ಕೂಡ ಹ್ಯಾಂಡಲ್ ಮಾಡ್ತಾರೆ, ಕೌನ್ಸಿಲಿಂಗ್ ಮಾಡ್ತಾರೆ. 1000ಕ್ಕೂ ಕೂಡ ಅಧಿಕ ಕೇಸ್ಗಳು ಇವರ ಪಾಲಿಗೆ ಬಂದಿತ್ತು. ಆ ಸಂದರ್ಭಗಳಲ್ಲಿ 500ಕ್ಕೂ ಕೂಡ ಅಧಿಕ ಕೇಸ್ಗಳಲ್ಲಿ ಇವರು ಯಶಸ್ವಿಯಾಗಿ, ಅಂದ್ರೆ ಎಲ್ಲೊಂದ್ ಕಡೆ ವಿಚ್ಛೇದನ ಪಡೆದುಕೊಳ್ಳುವಂತಹ ಸಂದರ್ಭ ಇದ್ರೆ ಅವರನ್ನು ಕೂಡ ಇಬ್ಬರನ್ನು ದಂಪತಿಗಳನ್ನು ಒಂದು ಮಾಡಿದಂತಹ ಒಂದು ಪುಣ್ಯದ ಕೆಲಸ ಕೂಡ ಇವರಿಗೆ ಸಿಗುತ್ತೆ. ಶಹನಾಜ್ ಅವರಿಗೆ ಏನ್ ಹೇಳ್ತೀರಾ ಮೇಡಮ್ ಈ ಒಂದು ಕೆಲಸ ಕಾರ್ಯಗಳ ನಡುವೆ? ಆಗ್ಲೇ ನಾವು ಹೇಳಿದ ಒಂದ್ ಕಡೆ ಪತ್ರಕರ್ತೆಯಾಗಿ, ಸಾಹಿತಿಯಾಗಿ, ಇನ್ನೊಂದ್ ಕಡೆ ಈ ರೀತಿ ಕೌನ್ಸಿಲಿಂಗ್ ಮಾಡಿಕೊಂಡು ಒಂದು ಪುಣ್ಯದ ಕೆಲಸ, ಬೇರೆ ಒಂದು ಕೌಟುಂಬಿಕ ಕಲಹಗಳು, ಬೇರೆ ವಿಚ್ಛೇದನ ಪಡೆದುಕೊಳ್ಳುವಂತಹ ಸನ್ನಿವೇಶಗಳಲ್ಲಿ ತಾವು ಒಂದು ಮಾಡುವಂತಹ ಕೆಲಸ, ಇವೆಲ್ಲವೂ ಕೂಡ ಬ್ಯಾಲೆನ್ಸ್ ಮಾಡ್ತಾ ಇರುವಂತದ್ದು ಈಗಿನ ಕಾಲದ, ಎಸ್ಪೆಷಲಿ ಈಗಿನ ಕಾಲದ ಯುವತಿಯರಿಗೆ ತಮ್ಮ ಕಡೆಯಿಂದ ಕಿವಿ ಮಾತು ಬೇಕೇ ಬೇಕು ಅಲ್ವಾ? ಆಗಲ್ಲ, ಟೈಮ್ ಇಲ್ಲ, ಏನೋ ಒಂದು ಕೇಳಿದ್ರೆ ಬಿಸಿ ಇದ್ದೇನೆ, ಆಫೀಸ್ಗೆ ಹೋಗ್ಬೇಕು, ಏನೋ ಒಂದು ಕೇಳಿದ್ರೆ ಕಷ್ಟ ಇದೆ, ನೀವು ಕೂಡ ದುಡಿತಾ ಇದ್ದೀರಾ, ನಾನು ಕೂಡ ದುಡಿತಾ ಇದ್ದೇನೆ ಅನ್ನೋದು. ಯಾವ ರೀತಿ ಹೇಳ್ತೀರಾ ಮೇಡಮ್? ನಿಜವಾಗಿ ಹೇಳ್ಬೇಕಾದ್ರೆ ಈಗ ತನ್ನ ಮೇಡಮ್ ಹೇಳಿದ್ರು, ಒಂದು ದಾಂಪತ್ಯ ಪ್ರತಿಪದ ಒಂದು ಗಾಡಿ 2 ಚಕ್ರ. ನಿಜವಾಗಿ ಅದು ನೋಡಿ, ನಾವೊಂದು 25 ವರ್ಷ 30 ವರ್ಷ ಮೊದಲು ಈ ಕೌನ್ಸಿಲಿಂಗ್ ಸೆಂಟರ್ ಎಂಬ ಹೆಸರೇ ನಾವೆಲ್ಲ ಕೇಳಿರ್ಲಿಲ್ಲ ನಿಜವಾಗಿ. ಆದ್ರೆ ಇವತ್ತು ಎಲ್ಲಿಗೆ ನೋಡಿದ್ರು ಕೌನ್ಸಿಲಿಂಗ್ ಸೆಂಟರ್, ಫ್ಯಾಮಿಲಿ ಕೌನ್ಸಿಲಿಂಗ್ ಸೆಂಟರ್. ಯಾಕೆ ಒಂದು 30 ವರ್ಷ ಮೊದಲು ಈ ಪದ ಕೇಳಲಿಲ್ಲ? ಯಾಕೆ ಈಗ ಅಲ್ಲಿ ಒಂದು ಗಲ್ಲಿಗೊಂದು ಹುಟ್ಟುತ್ತಾ ಇದೆ ಅಂತೇಳಿ. ಈಗ ನೋಡ್ಲಿಕ್ಕೆ ಹೋದ್ರೆ ದಾಂಪತ್ಯ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ನಮ್ಮ ಕೌನ್ಸಿಲಿಂಗ್ ಸೆಂಟರ್ ಅಲ್ಲಿ ಬಂದ ಒಂದು 1000ಕ್ಕೂ ಮಿಕ್ಕಿದ ಒಂದು ಕೇಸ್ಗಳಲ್ಲಿ ನಾವು ಆದಷ್ಟು ಒಂದು ಪ್ರಯತ್ನ ಪಟ್ಟು ಪತಿ ಪತ್ನಿಯನ್ನು 99% ನಾವು ಒಂದು ಮಾಡುವ ಕೆಲಸ ಮಾಡಬೇಕು ಅಲ್ಲಿ ಅಂತ. ಇದರಲ್ಲಿ ನಾವು ಒಂದು 500ಕ್ಕಿಂತ ಹೆಚ್ಚು ದಾಂಪತ್ಯವನ್ನು ನಾವು ನಿಲ್ಲಿಸಿದ್ದೇವೆ, ಒಂದು ಮಾಡಿದ್ದೇವೆ. ಬೇರೆ ಆಗ್ಲಿಕ್ಕೆ ಬಂದಿದ್ದಾರೆ, ಆದರೆ ಅವರ ಚಿಕ್ಕ ಚಿಕ್ಕ ಸಮಸ್ಯೆ. ಯಾಕಂದ್ರೆ ಮೊದಲನೇದಾಗಿ ನಾನು ಈ 20 ವರ್ಷದಲ್ಲಿ ನೋಡಿದ್ದು, ನಮ್ಮ ಇಂದಿನ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಸಹನೆ ಕಡಿಮೆ. ಮೊದಲಿನ ನಮ್ಮ ಹಿರಿಯರು, ನಮ್ಮ ಅಮ್ಮಂದಿರೆಲ್ಲ ಹೇಳ್ತಾರಲ್ಲ, ಗಂಜಿಯ ಕುಡಿದರು ಗಂಡನ ಮನೆಯಲ್ಲಿ ಎಸು ಅಂತೇಳಿ, ಹೇಗೆ ಸಹ ಮಾಡಿ ಅಡ್ಜಸ್ಟ್ ಮಾಡಿ ಗಂಡನೊಟ್ಟಿಗೆ ಬದುಕ್ತಾ ಇದ್ರು. ಆದ್ರೆ ಈಗ ಹಾಗೆಲ್ಲ. ಈಗ ವಿದ್ಯಾವಂತ ಮಹಿಳೆಯರು, ಅವರು ಸ್ವಲ್ಪ ಹೆಚ್ಚು ಜ್ಞಾನ ಉಳ್ಳವರು ಕೂಡ, ಆದರೆ ಅವರಿಗೆ ಸ್ವಲ್ಪ ಸಹನೆ ಕೂಡ ಕೆಲವು ಕಡಿಮೆ. ಎಲ್ಲರನ್ನು ದೂರದಲ್ಲ ನಾನು, ಆದರೆ ಒಂದು ಪತಿ ಪತ್ನಿ ಅರ್ಥ ಮಾಡಿಕೊಳ್ಳುವಲ್ಲಿ ಸ್ವಲ್ಪ ಎಡವುತ್ತಾರೆ. ದಾಂಪತ್ಯ ಅಂದ್ರೆ ಪರಸ್ಪರ ಅರ್ಥ ಮಾಡಬೇಕು. ಹೆಣ್ಣನ್ನು ಪತಿ ಅರ್ಥ ಮಾಡಿದ್ರೆ ಪತಿಯನ್ನು ಪತ್ನಿ ಅರ್ಥ ಮಾಡಬೇಕು. ಇಲ್ಲಿ ಏನು ಆಗಿದೆ ಅಂದ್ರೆ ಪರಸ್ಪರ ಅರ್ಥ ಮಾಡೋದ್ರಲ್ಲಿ ವಿಫಲರಾದಾಗ
ಈ ಗಾಡಿ ಮುಂದೆ ಹೋಗುದಿಲ್ಲ. ಆಗ ಅವರಿಗೆ ಏನಾಗ್ತದೆ, ಪರಸ್ಪರ ಬೇರ್ಪಡದೆ ಸಾಕು ಅಂತ ಸಿಚುವೇಶನ್ ಬಂದಾಗ, ಕೌನ್ಸಿಲಿಂಗ್ ಬಂದಾಗ ನಾವು ಅವರನ್ನು ಹೇಗೆ ಸಹ ಮಾಡಿ ನಾವು ಒಳ್ಳೆಯ ಮಾತು ಹೇಳಿ, ಎಲ್ಲಿ ಸಮಸ್ಯೆ ಉಂಟು ಅದನ್ನು ಬಗೆಹರಿಸಿ, ಕೈಯನ್ನೆಲ್ಲ ತೊಳೆದು ಅವರ ಇದನ್ನು ಮಾಡಿ, ಮನಸ್ಸನ್ನು ಇದು ಮಾಡಿ ನಾವು ಒಂದು ಮಾಡೋ ಕೆಲಸ ಮಾಡ್ತೇವೆ. ಇದು ನಿಜವಾಗಿ ಹೇಳಿದಾಗ ಒಂದು ಪುಣ್ಯ ಕೆಲಸ ಅಂತ ಎನಿಸಿ ನಾವು ಮಾಡುದು. ಯಾಕೆಂದ್ರೆ ಸಮಾಜದಲ್ಲಿ ಕುಟುಂಬ ಎಂಬುದು ಯಾವಾಗಲೂ ಸಂತೃಪ್ತ ಕುಟುಂಬವಾಗಿರ್ಬೇಕು. ಕುಟುಂಬದಲ್ಲಿ ಸಂತೃಪ್ತಿ ಉಂಟಾ, ಕುಟುಂಬದ ಆರೋಗ್ಯಕಾರಿ ಉಂಟಾ, ಸಮಾಜ ಕೂಡ ಆರೋಗ್ಯವಾಗಿರ್ತದೆ. ಎಲ್ಲಿ ಕುಟುಂಬ ನಾಶ ಆಗ್ತಾ ಹೋಗ್ತದ, ಸಮಾಜದಲ್ಲಿ ಕೂಡ ಒಡಕುಗಳು. ಯಾಕಂದ್ರೆ ಯಾವ ಗಂಡ ಹೆಂಡತಿ ಬೇರೆ ಆಗ್ತಾರ, ಅಲ್ಲಿ ಮೊದಲ ಬಲಿಪಶು ಆಗುದು ಮಕ್ಕಳು. ಈ ಮಕ್ಕಳು ನಾಳಿನ ಸಮಾಜದ ಪ್ರಜೆಗಳು. ಅಲ್ಲಿ ಎಲ್ಲ ಪರಿಣಾಮ ಬೀಳುದು ಮಕ್ಕಳ ಮೇಲೆ. ಪತಿ ಪತ್ನಿ ಬೇರೆ ಆಗ್ತಾರೆ, ಆದ್ರೆ ಮಕ್ಕಳು, ಅವರ ಭವಿಷ್ಯ ಏನಾಗ್ತದೆ, ಅಂಥ ಮಕ್ಕಳೇ ಡ್ರಗ್ಗೆ ಅದಕ್ಕೆ ಇದಕ್ಕೆ ಬೇಡದ ಸಮಾಜ ಕಂಟಕರಾಗಿ, ಅಂದ್ರೆ ಅವರಿಗೆ ತಂದೆ ತಾಯಿ ಪ್ರೀತಿ ಸಿಗುದಿಲ್ಲ. ತುಂಬಾ ಬಹಳಷ್ಟು ಗಂಭೀರವಾದ ವಿಷಯ ಇದು. ಕುಟುಂಬವನ್ನು ನಾನು ಹೇಳಿದ ಇಂದಿನ ಪರಿಸ್ಥಿತಿಯಲ್ಲಿ ಕುಟುಂಬವನ್ನು ಒಂದು ಮಾಡೋ ಕೆಲಸ ಮಾಡಬೇಕು. ಕುಟುಂಬ ಒಳ್ಳೇದಾಗಬೇಕು, ಕುಟುಂಬ ಆರೋಗ್ಯಕರವಾಗಿರ್ಬೇಕು. ಆದ್ರೆ ಸಮಾಜ ಕೂಡ ಅದು. ಈ ಕೆಲಸವನ್ನು ನಾನು ದೇವರ ಸೇವೆ ಅಂತ ಮಾಡ್ತಾ ಇದ್ದೇನೆ. ಯಾರೇ ಅದಕ್ಕೆ ನಾವು ಕೌಟುಂಬಿಕ ಸಮಸ್ಯೆ ಮದುವೆ ಆದ ನಂತರ ಬರೋದಕ್ಕಿಂತ ನಾವು ಈ ಕೆಲಸ ಕೂಡ ಮಾಡ್ತಿದ್ದೇವೆ, ಪ್ರೀ ಮ್ಯಾರೇಜ್ ಕೌನ್ಸಿಲಿಂಗ್ ಅಂತ. ಅಂದ್ರೆ ಮದುವೆ ಆಗುವ ಮೊದಲೇ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಈ ಕುಟುಂಬ ಅಂದ್ರೆ ಏನು, ದಾಂಪತ್ಯ ಅಂದ್ರೆ ಏನು, ಅದರ ಬಗ್ಗೆ ತಿಳುವಳಿಕೆ ಕೊಡ್ಬೇಕು. ಸಮಸ್ಯೆ ಹುಟ್ಟುದಕ್ಕೆ ಮೊದಲೇ ಸಮಸ್ಯೆ ಬರದಾಗಿ ನೋಡಿಕೊಳ್ಳುವಂತ ಕೆಲಸವನ್ನು ನಾವಿಂದು ಮಾಡಬೇಕಾಗಿದೆ. ಅದನ್ನು ನಾವು ಕಾಲೇಜುಗಳಿಗೆ ಹೋಗಿ ಹೆಣ್ಣು ಮಕ್ಕಳಿಗೆ ಅಥವಾ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳಿಗೆ ಇದನ್ನು ಹೇಳ್ತೇವೆ. ಅಂದ್ರೆ ಮುಖ್ಯವಾಗಿ ನಮ್ಮ ಮದುವೆಯ ಪವಿತ್ರತೆಯನ್ನು, ಮದುವೆಯ ಮಹತ್ವ ಇಂದಿನ ನಮ್ಮ ಯುವ ಜನ ಗೊತ್ತಾಗ್ಬೇಕು. ಅಂದ್ರೆ ಅವರಿಗೆ ಒಂದು ಮದುವೆ ಒಂದು ಆಟದಾಗೆ ಆಗ್ಬಾರ್ದು. ಅಂದ್ರೆ ಮದುವೆ ಪವಿತ್ರತೆ, ಮತ್ತೆ ಪತಿ ಅಂದ್ರೆ ತಂದೆ ತಾಯಿ, ಮತ್ತೆ ಅತ್ತೆ ಮಾವ. ಯಾಕೆಂದ್ರೆ ನಾನು ಈಗ ನೋಡಿದಾಗೆ ಕೌನ್ಸಿಲ್ ಇದರಲ್ಲಿ ಹೆಚ್ಚಿನವರಿಗೆ ಪತಿ ಬೇಕು, ಅತ್ತೆ ಮಾವ ಬೇಡ, ಈ ರೀತಿಯ ಒಂದು ಇದು ಹೋಗ್ತಾ ಉಂಟು. ಅದು ನಾನು ಹೇಳುದು, ಪತಿ ಎಂಬವನು ಆಕಾಶದಿಂದ ಉದುರಿ ಬಿದ್ದ ಜೀವಿ ಅಲ್ಲ, ಅವನಿಗೆ ಒಂದು ತಂದೆ ತಾಯಿ ಅಂತ ಇರ್ತದೆ. ಆದ್ದರಿಂದ ಅತ್ತೆ ಮಾವನ ಮಹತ್ವ, ಮೈದುನರು, ಸಹೋದರ, ಇವರೆಲ್ಲ ಮಹತ್ವ ಗೊತ್ತಿರ್ಬೇಕು. ಕುಟುಂಬವನ್ನು ಪ್ರೀತಿಸ್ಲಿಕ್ಕೆ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಕಲಿಬೇಕು. ಅದನ್ನು ಮೊದಲು ನಾವು ಮಕ್ಕಳಿಗೆ ಇದು ಮಾಡಿದ್ರೆ ನಮ್ಮ ಮುಂದಿನ ಅವರ ಭವಿಷ್ಯ ಒಳ್ಳೆದರಲ್ಲಿ ಹೋಗ್ಬೋದು. ಇದು ನಾವು ಮಾಡ್ತಿದ್ವಿ. ಶಹನಾಜ್ ಅವರೇ, ಮೇಡಮ್ ತುಂಬಾ ಚೆನ್ನಾಗಿ ಹೇಳಿದ್ರಿ. ಕುಟುಂಬ ಚೆನ್ನಾಗಿರ್ಬೇಕು, ಎಲ್ಲವೂ ಸಮಾಜ ಚೆನ್ನಾಗಿರುತ್ತೆ ಅನ್ನುವಂಥದ್ದು. ಈ ಕುಟುಂಬ ಅಂತ ಬಂದಾಗ ಈ ಹಿಂದೆ ಮಾತುಗಳು ಕೇಳಿ ಬರ್ತಾ ಇತ್ತು, ಕುಟುಂಬ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ, ಕುಟುಂಬ ಚೆನ್ನಾಗಿದ್ರೆ ಸಮಾಜ ಚೆನ್ನಾಗಿರುತ್ತೆ. ಆದ್ರೆ ಕುಟುಂಬ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಆ ಕುಟುಂಬದಲ್ಲಿ ಪ್ರಮುಖ ಪಾತ್ರ, ಆ ಕುಟುಂಬದ ಕಣ್ಣು ಅಂತ ಹೇಳಿದ್ರೆ ಹೆಣ್ಣು ಅನ್ನುವಂಥದ್ದು ಅಲ್ವಾ? ಈ ಮಾತುಗಳು ಇದ್ರ ಬಗ್ಗೆ ಏನ್ ಹೇಳ್ತಾರೆ? ಒಂದು ಕುಟುಂಬ ಸರಿಯಾಗಿ ಇರಬೇಕು ಅಥವಾ ಸರಿಯಾಗಿ ನಿರ್ವಹಿಸಬೇಕು ಅಂತ ಹೇಳಿದ್ರೆ ಆ ಮಹಿಳೆಯ ಪಾತ್ರ, ಆ ಹೆಣ್ಣಿನ ಪಾತ್ರ ಆ ಕುಟುಂಬದಲ್ಲಿ ಎಷ್ಟು ಮುಖ್ಯವಾಗಿರುತ್ತೆ, ಪ್ರಾಮುಖ್ಯವಾಗಿರುತ್ತೆ. ತಾವು ಕೂಡ ಹೇಳಿದ್ರಿ, ವೆರಿ ಇಂಟ್ರೆಸ್ಟಿಂಗ್. ಮೆಚ್ಚುವಂಥದ್ದು ಅಂಡ್ ಒಪ್ಕೊಳ್ಬೇಕಾಗಿರುವಂಥದ್ದು ಕೂಡ ನಮ್ಮ ಪ್ರಸಕ್ತ ವಿದ್ಯಮಾನಗಳಲ್ಲಿ ಸಮಾಜದಲ್ಲಿ. ಮೇಡಮ್ ಅವರು ಹೇಳಿದ್ರಿ ಯಾವ ರೀತಿ ಅಂತ ಹೇಳಿದ್ರೆ, ಎಸ್, ಗಂಡ ಬೇಕು, ಆದ್ರೆ ಗಂಡನ ತಂದೆ ತಾಯಿ ಬೇಡ, ಅತ್ತೆ ಮಾವ ಬೇಡ ಅನ್ನುವಂತಹ ಮಾತುಗಳು. ಎಲ್ಲಿಂದ ಗಂಡ ಅನ್ನುವಂಥದ್ದು ಆಕಾಶದಿಂದ ಉದುರು ಬಿದ್ರ ಅನ್ನುವಂಥ ಮಾತನ್ನು ಕೂಡ ಕೇಳಿದ್ರು. ಅಂಡ್ ಅಟ್ ದ ಸೇಮ್ ಟೈಮ್ ಇನ್ನೊಂದ್ ಕಡೆ ಬರುತ್ತೆ ವಿಚ್ಛೇದನ ಕೂಡ ಬರುತ್ತೆ, ಇನ್ನೊಂದ್ ಕಡೆ ಒಡೆದ ಮನೆ ಆಗಿರುವಂಥದ್ದು, ಬೇರೆ ಬೇರೆ ಮನೆ ಮಾಡ್ಕೊಂಡಿರುವಂಥದ್ದು. ಇಂತಹ ಮಾತುಗಳು ಬಂದಾಗ ಯಾವ ರೀತಿ ನೋಡ್ತೀರಾ ಅನ್ನುವಂಥದ್ದು ಮೇಡಮ್? ನೋಡಿ, ನೀವು ಹೆಣ್ಣು ಸಂಸಾರದ ಕಣ್ಣು, ಎಸ್ ಸರಿ. ಅದು ಎಲ್ಲಾ ಅಪವಾದ, ಎಲ್ಲ ಆರೋಪವನ್ನು ಹೆಣ್ಣು ಮಕ್ಕಳ ಮೇಲೆ ಹೊರಿಸಿ ಪುರುಷ ಅದರಲ್ಲಿ ಬಚಾವಾಗಬಾರದು. ಯಾಕೆಂದ್ರೆ ಮನೆಯಲ್ಲಿರುವ ಒಂದು ತಾಯಿ ಅಥವಾ ಅತ್ತೆ, ನಾವು ಯಾವಾಗಲೂ ಇದಾಣುವಾಗ ಅತ್ತೆ ಹೆಚ್ಚಾಗಿ ನೋಡಿ, ಹೆಣ್ಣು ಮಕ್ಕಳಿಗೆ ಇರುವುದ ಫೋಬಿಯಾ ಅತ್ತೆ ಫೋಬಿಯಾ. ಅತ್ತೆ ಅಂದ್ರೆ ಭಯ. ಮದುವೆಗೆ ಮೊದಲೇ ಅತ್ತೆ ಅಂದ್ರೆ ಅದೊಂದು ಅತ್ತೆ ಫೋಬಿಯಾ ಹೇಳುದು ನಾನು ಅದಕ್ಕೆ. ಮದುವೆಗೆ ಮೊದಲೇ ಇಲ್ಲಿ ನಾವು ಎಲ್ಲವನ್ನು ಅತ್ತೆ ಎಂಬ ಹೆಣ್ಣಿನ ಮೇಲೆ ಹೊರಿಸಿ ನಾವು ಸುಮ್ಮನೆ ಕೂತ್ಕೊಳ್ತೇವೆ. ಅದು ಹಾಗೆಲ್ಲ. ನಾನು ಹೇಳುದು, ಒಂದು ಮನೆ ಒಂದು ಕುಟುಂಬ ಅಂತ ಹೇಳಿದ್ರೆ ಆ ಮನೆಯಲ್ಲಿ ಹಿರಿಯರು, ಒಂದು ಪುರುಷ ಸ್ತ್ರೀ ಎಲ್ಲರ ಮೇಲೂ ಒಂದು ಜವಾಬ್ದಾರಿ, ಹೊಣೆಗಾರಿಕೆ ಇರ್ತದೆ ಅಲ್ವಾ? ಮನೆಗೆ ಬಂದ ಸೊಸೆಯನ್ನು ನೋಡ್ಕೊಳ್ಳೋದು. ಅಂದ್ರೆ ಇನ್ನೊಂದು ಮನೆಯಿಂದ ಒಂದು ಹೆಣ್ಣು ಸೊಸೆಯಾಗಿ ನಮ್ಮ ಮನೆಗೆ ಬರುವಾಗ ಆ ಹೆಣ್ಣನ್ನು ಅರ್ಥ ಮಾಡುವಂತಹ ಗುಣ ಆ ಮನೆ ಅತ್ತೆ ಮಾವನಲ್ಲಿ ಕೂಡ ಇರ್ಬೇಕು. ಅತ್ತೆ ಮಾವ ಒಂದು ಹೆಣ್ಣು ಒಂದು ಸೊಸೆಯನ್ನು ಅರ್ಥ ಮಾಡಿದ್ರೆ ಆಗ ನೋಡಿ, ಯಾವಾಗಲೂ ಒಂದು ಬೆರಳು ಆಚೆ ತೋರಿಸುವ ನಾನು ಎಲ್ಲಿ ತಪ್ಪಿದ್ದೇನೆ ಅಂತ ಮೊದಲು ನೋಡ್ಬೇಕು. ಪ್ರತಿ ಬೆರಳು ಮುಂದಿನವರನ್ನು ತೋರಿಸುದಲ್ಲ, ನನ್ನಲ್ಲಿ ಎಷ್ಟು ತಪ್ಪಿದೆ ಅಂತ. ನಾನು ಯಾವಾಗಲೂ ಹೇಳೋದ್ರೆ, ತಪ್ಪು ಬೇರೆಲ್ಲ ಹುಡುಕೋದಕ್ಕಿಂತ ನಾನು ಯಾಕೆ ಸರಿಯಾಗಿರ್ಬಾರ್ದು, ನಾನು ಎದುರಿನವರನ್ನು ಸರಿ ಮಾಡೋದಕ್ಕಿಂತ ನನ್ನನ್ನು ನಾನು ಮೊದಲು ಸರಿ ಮಾಡ್ಕೊಳ್ಬೇಕು. ಇದು ನಮ್ಮಲ್ಲಿ ಇರಬೇಕು. ಆದ್ರಿಂದ ನಾವು ಸೊಸೆಯನ್ನು ಒಂದು ಮಗಳ ಇದರಲ್ಲಿ
ಆ ಒಂದು ಅವಳ ಇಂದು ಎಲ್ಲವನ್ನೂ ತೊರೆದು ಎಲ್ಲ ಕುಟುಂಬವನ್ನು ಬಿಟ್ಟು ಒಂದು ಹೊಸ ಮನೆಗೆ ಕಾಲಿಡುವ ಆ ಹೆಣ್ಣು ಮಗಳ ಮಾನಸಿಕ ಸ್ಥಿತಿ ಏನು ಅದನ್ನೊಂದು ಅತ್ತೆ ಮಾವ ಅರ್ಥ ಮಾಡಿಕೊಂಡು ಒಂದು ಅವಳು ಸಹಕರಿಸಿದರೆ ನಿಜವಾಗಿ ಇದು ಸಂಸಾರದಲ್ಲಿ ಇದು ಬರುವುದಿಲ್ಲ. ಅಂದ್ರೆ ಅಲ್ಲಿ ಅವಳು ಬಯಸುವುದೇ ತನ್ನನ್ನು ನನಗೊಂದು ರಕ್ಷಣೆ ಮಾತ್ರ ಅಲ್ಲ, ನನ್ನನ್ನು ಅರ್ಥ ಮಾಡುವಲ್ಲಿ ಇರಬೇಕು ಅಂತೇಳಿ ಆ ಒಂದು ಇದರಲ್ಲಿ ನೆಲೆಗಟ್ಟಲೆ ನಾವು ನೋಡ್ಬೇಕು. ಅದಕ್ಕೆ ಹೇಳುದು ಹೆಣ್ಣು ಸಂಸಾರದ ಕಣ್ಣು. ಹೌದು, ಮುಖ್ಯವಾಗಿ ತಾಯಿ ಪಾತ್ರ ಬಹಳ ಮಹತ್ವದ್ದು. ನಾನು ಹೇಳುದು ಹೆಚ್ಚಿನ ಕಡೆ ಪತ್ನಿಯ ಬೇರೆ ಹಾಕ್ಲಿಕ್ಕೆ ತಾಯಿ ಕಾರಣ ಅಂತ ಒಂದು ಅಪವಾದ ಬರ್ತಾ ಇದೆ. ತಾಯಿ ಅಂದ್ರೆ ಕಾರಣ ಅಂತೆ. ಅದರಿಂದ ಈ ಕಾರಣ ಕೆಲವು ಮಟ್ಟಿಗೆ ಸತ್ಯ ಕೂಡ ಆಗ್ತದೆ. ಯಾಕಂದ್ರೆ ಮಕ್ಕಳ ಮೇಲಿನ ಅತಿಯಾದ ಪ್ರೀತಿ, ಅದರಿಂದ ಅವರ ತಪ್ಪುಗಳನ್ನು ಅವರು ಮುಚ್ಚಿಡುವಂತಹ ಒಂದು ಪರಿಸ್ಥಿತಿ ಬರ್ತದೆ. ಯಾವಾಗಲೂ ತಪ್ಪನ್ನು ಮುಚ್ಚಿಡಬಾರ್ದು. ನಮ್ಮ ಮಕ್ಕಳು ತಪ್ಪು ಮಾಡಿದರೆ ಅದು ತಪ್ಪು ಅಂತ ಹೇಳುವಷ್ಟು ಧೈರ್ಯ ಒಂದು ತಾಯಿಗೆ ಇರಬೇಕು. ತನ್ನ ಮಗ ತಪ್ಪು ಮಾಡಿದರೆ ನನ್ನ ಮಗನದೇ ತಪ್ಪು, ಸೊಸೆದು ತಪ್ಪು ಯಾವಾಗಲೂ ನನ್ನ ಒಂದು ಇದರಲ್ಲಿ ಯಾವಾಗಲೂ ಹೇಳ್ತೇನೆ ನಾನು, ಸೊಸೆಯನ್ನು ಯಾವಾಗಲೂ ನೀವು ಹೊಣೆಗಾರಿಕೆ ಮಾಡಬಾರ್ದು. ನಿಮ್ಮ ಮಗ ಸರಿ ಇದ್ದಾನ ನೋಡ್ಕೊಳ್ಳಿ ಅಂತೇಳಿ. ನಮ್ಮ ತಪ್ಪು ಮಗ ಸರಿ ಉಂಟಾ, ಸೊಸೆ ಖಂಡಿತ ಸರಿ ಆಗ್ತಾಳೆ, ಇದು ನಾನು ನೋಡಿಕೊಂಡ ಮಾತು. ಮಗ ಸರಿ ಇರ್ಬೇಕು, ಮಗ ಸರಿ ಇದ್ರೆ ಸೊಸೆ ಕೂಡ ಸರಿಯಾಗಿರ್ತಾಳೆ. ಹೆಚ್ಚಿನ ಇದರಲ್ಲಿ ಆಗುವುದಾಗಿ ಮನೆಯಲ್ಲಿ ಸ್ವಲ್ಪ ಹೆಣ್ಣಿನ ಪ್ರಮುಖ ಪಾತ್ರ ಇರುವಾಗ ಎಲ್ಲ ಸ್ವಲ್ಪ ಆಚೆ ಈಚೆ ಆಗ್ತದೆ. ಅವಳೇ ಬೆಳಕಾಗ್ಬೇಕು, ಕಣ್ಣಾಗ್ಬೇಕು ಕುಟುಂಬದ್ದು ಎಲ್ಲ. ಒಂದು ಹೇಳ್ತಾರೆ, ಒಂದು ಸ್ತ್ರೀ ಮನಸ್ಸು ಮಾಡಿದ್ರೆ ಎಲ್ಲವೂ ಸಾಧ್ಯ. ಒಂದು ಮನೆಯಲ್ಲಿ ಶಾಂತಿ ಪ್ರೀತಿ ಎಲ್ಲ ಹುಟ್ಟಿಸ್ಬೇಕಾದ ಆ ಮನೆಯಲ್ಲಿರುವ ಯಜಮಾನಿ, ಆ ಮನೆಯ ತಾಯಿ ಅಥವಾ ಒಂದು ಸೊಸೆ ಮಗಳು, ಅವರು ಮನಸ್ಸು ಮಾಡಬೇಕು. ಪುರುಷರು ಯಾವಾಗಲೂ ಹೊರಗೆ ಹೋಗುವವರು, ಅವರು ಹೊರಗೆ ಆರ್ಥಿಕವಾಗಿ ಹೊರಗೆ ಹೋಗಿ ದುಡಿದೆಲ್ಲ ಬರುವರು. ಪುರುಷರು ಸ್ತ್ರೀಯರು ಹೊರಗೆ ಹೋಗುವವರೇ ದುಡಿಯೋಷ್ಟರಲ್ಲಿ ಇದ್ದಾರೆ, ಅದು ಪ್ರಗತಿ ಇದರಲ್ಲಿ. ಆದರೆ ಹೆಚ್ಚಿನ ಅಂಶ ಮನೆಯ ಈ ಅಡುಗೆ ಮನೆ ಎಂಬುದುಂಟಲ್ಲ, ಅದನ್ನು ಯಾವಾಗಲೂ ಕುರುಕ್ಷೇತ್ರ ಹೇಳ್ತೇನೆ. ಯಾಕಂದ್ರೆ ಸಂಸಾರದ ಯುದ್ಧ ಪ್ರಾರಂಭವಾಗದೆ ಅಡಿಗೆ ಮನೆಯಲ್ಲಿ ಅಂತ ಹೇಳ್ತಾರೆ. ಅಲ್ಲಿ ಸರಿ ಕಟ್ಟು ಶಾಂತಿ ನೆಲೆಸಿದ್ರೆ ಎಲ್ಲವೂ ಶಾಂತಿ ಸರಿಯಾಗುತ್ತೆ. ಅಡಿಗೆ ಮನೆಯಲ್ಲಿ ಶಾಂತಿ ಬಂತ ಅದು ಬೆಡ್ರೂಮ್ ತನಕ ಶಾಂತಿ ಬರುತ್ತೆ. ಆದರೆ ನಾನು ನನ್ನ ಅನುಭವದ ಇದರಲ್ಲಿ ಹೇಳಿದ ಅದರಿಂದ. ಸಾವಿತ್ರಿ ಮೇಡಮ್ ಅವರು, ಹೆಣ್ಣು ಅಂತ ಹೇಳಿದ್ರೆ ಸಂಸಾರದ ಕಣ್ಣು ಅನ್ನುವಂಥದ್ದು, ಕುಟುಂಬ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಹೆಣ್ಣಿನ ಪಾತ್ರ ಮಹತ್ವವಾಗಿರುವಂಥದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ಈಗ ಪೋರ್ಟ್ರೇಟ್ ಆಗ್ತಾ ಇರುತ್ತೆ, ಸಹನೆ ಕಳೆದುಕೊಳ್ತಾ ಇದ್ರೆ ಹೆಣ್ಣು, ಡಿವೈಡ್ ಅಂಡ್ ರೂಲ್ ಆಗ್ತಾ ಇದೆ ಅನ್ನುವಂಥದ್ದು. ತಾವು ಯಾವ ರೀತಿ ನೋಡ್ತೀರಾ ಮೇಡಮ್ ಹೆಣ್ಣಿನ ಪಾತ್ರ ಕುಟುಂಬದಲ್ಲಿ, ಸಮಾಜದಲ್ಲಿ? ಮೊದಲನ ಕಾಲದಲ್ಲಿ ಆದರೆ ಹೆಣ್ಣಿಗೆ ಆರ್ಥಿಕ ಪ್ರಾಬಲ್ಯ ಇರಲಿಲ್ಲ. ಯಾವುದಕ್ಕೂ ಅವಳು ಮನೆ ಒಳಗೆ ಇದ್ದುಕೊಂಡು ಮನೆ ಒಳಗೆ ಕೆಲಸ ಮಾಡಿಕೊಂಡು, ಗಂಡ ಕೆಲಸ ಮಾಡಿ ಬಂದಾಗ ಅವನ ಕೈಯಿಂದ ಹಣಕ್ಕೆ ಅವಳು ಏನೋ ಬದ್ಧಳಾಗಿರ್ಬೇಕಾಗಿತ್ತು. ಆದ್ರೆ ಈಗ ಆರ್ಥಿಕ ಸಬಲರಾಗಿದ್ದಾರೆ ಅವರು. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿಯೂ ಹೆಂಗಸರು ಈಗ ಕೆಲಸಕ್ಕೆ ಹೋಗ್ತಾರೆ. ಆದ ಕಾರಣ ಅವ್ರಿಗೆ ಏನಾಗಿದೆ ಅಂದ್ರೆ ಒಂದು ಈಗೋ ಪ್ರಾರಂಭ ಬಂದಿದೆ. ನಾನು ಸ್ವತಂತ್ರವಾಗಿ ಬದುಕಬಲ್ಲೆ, ನಾನೇ ಯಾಕೆ ಅಡಿಗೆ ಕೆಲಸ ಮಾಡಬೇಕು, ಅವ್ರು ಯಾಕೆ ಮಾಡಬಾರ್ದು, ನಿಮ್ಮ ಹಾಗೆ ನಾನು ದುಡಿತೇನೆ, ಸೊ ನಾವೇನ್ ಮಾಡೋಣ, ಇಬ್ಬರು ಒಟ್ಟಿಗೆ ಮಾಡೋಣ, ಈ ರೀತಿಯ ಭಾವನೆ. ಅಡಿಗೆ ಮಾಡುವುದು ಹೆಣ್ಣೆ ಯಾಕೆ, ಗಂಡು ಮಾಡಬಾರ್ದೆ, ಈ ಪ್ರಶ್ನೆ ಈಗ ಬರ್ತದೆ, ಎಲ್ಲ ಸಮಾಜದಲ್ಲಿ ಇದು ಬರ್ತದೆ. ಅದಕ್ಕೆ ನಾನು ಹೇಳೋದು, ಈಗ ಮೊದಲನ ಕಾಲದಲ್ಲಿ ಅವರು ಕಷ್ಟಪಟ್ಟು ಬರುವಾಗ ನಾವು ಅವರಿಗೆಲ್ಲ ಸಹಾಯ ಮಾಡಬೇಕು, ಅವ್ರು ಕಷ್ಟಪಟ್ಟು ದುಡ್ದು ಬರ್ತಾರೆ, ನಾವು ಮನೇಲಿ ಇರ್ತೇವೆ, ಅವರಿಗೆ ಸಹಾಯ ಮಾಡಬೇಕು ಅಂತ. ಆದ್ರೆ ಈಗ ಇಬ್ಬರೂ ದುಡಿದು ಬರೋದ್ರಿಂದ ಇಬ್ಬರೂ ಸೇರಿಕೊಂಡು, ಗಂಡ ಹೆಂಡತಿ ಸೇರಿಕೊಂಡು ಹೇಗೆ ಆರ್ಥಿಕ ಸಂಪಾದನೆ ಮಾಡುವಾಗ ಇಬ್ಬರು ಹೋಗ್ತಾರ, ಅದೇ ರೀತಿಯಲ್ಲಿ ಮನೆಯ ವ್ಯವಹಾರಗಳನ್ನು ಮಾಡುವಾಗ ಗಂಡನು ಸಹ ಹೆಂಡತಿಯ ಮೇಲೆ ಸ್ವಲ್ಪ ಪ್ರೀತಿ ತೋರಿಸಿ, ಅವಳು ಕಷ್ಟಪಟ್ಟು ಬರ್ತಾ ಇದ್ದಾಳೆ, ನಾನು ಅವಳಿಗೆ ಸಹಾಯ ಮಾಡೋಣ ಎಂಬ ರೀತಿಯಲ್ಲಿ ಅವನು ಬದಲಾಗಬೇಕು. ಗಂಡಸು ಸಹ ಬದಲಾಗಬೇಕು. ಅವನು ಅರ್ಥ ಮಾಡಿಕೊಳ್ಳಬೇಕು, ಅವಳು ಕಷ್ಟಪಡ್ತಾ ಇದ್ದಾಳೆ, ಅವಳಿಗೆ ಕಷ್ಟ ಇದೆ ಅಂತ. ಎರಡೂ ಕೆಲಸ ನಿಭಾಯಿಸು ಕಷ್ಟ ಆಗ್ತದೆ. ಒಬ್ರಿಗೊಬ್ಬರು ಸಹಾಯ ಮಾಡಿಕೊಂಡು ಎಲ್ಲ ಕೆಲಸದಲ್ಲಿ, ಅದು ಅಡಿಗೆ ಮಾಡೋದು ಹೆಣ್ಣಿನ ಕೆಲಸ, ಪಾತ್ರೆ ತೊಳೆಯುವುದು ಹೆಣ್ಣಿನ ಕೆಲಸ, ಇದನ್ನು ಸ್ವಲ್ಪ ನಾವು ಗಂಡಸರು ಕಡಿಮೆ ಮಾಡಬೇಕು. ಸರಿಯಾಗಿ ನಿಜ, ಯಾಕೆಂದ್ರೆ ಇಬ್ಬರು ಕೆಲಸ ಮಾಡ್ತಾ ಇದ್ದಾರೆ, ಇಬ್ಬರು ಅದನ್ನು ಸಹಕರಿಸಿಕೊಂಡು, ನಿನಗೆ ನಾನು ನನಗೆ ನೀನು, ಆ ರೀತಿಯಲ್ಲಿ ಒಬ್ರಿಗೊಬ್ಬರು ಸಹಕರಿಸಿಕೊಂಡು ಅದರ ಒಟ್ಟಿಗೆ ಮಕ್ಕಳಿಗೂ ಹೇಳಿಕೊಡ್ಬೇಕು. ಈಗ ಮಕ್ಕಳಿಗೆ ಸಹ ಅವರವರ ಕೆಲಸವನ್ನು ಅವರವರು ಮಾಡುವಂತಹದ್ದು. ಗಂಡು ಮಗು ನೀನು ಅಡಿಗೆ ಮಾಡಬೇಡ, ನೀನು ಕಸ ಗುಡಿಸ್ಬೇಡ, ಅದನ್ನ ನಾವು ಹೇಳಿಕೊಳ್ಳಿಕ್ಕೇ ಕೂಡುದು ಈಗಿನ ಕಾಲದಲ್ಲಿ. ಅವರೂ ಕೆಲಸದಲ್ಲಿ ಸಹಕಾರ ಮಾಡುವ ಹಾಗೆ ಅವರನ್ನು ಅದೇ ಅದ್ಯಾಕೆ ಹೆಣ್ಣೆ ಕಸ ಗುಡಿಸ್ಬೇಕು, ಹೆಣ್ಣೆ ಪಾತ್ರೆ ತೊಳಿಬೇಕು ಯಾಕೆ? ಗಂಡು ಹೆಣ್ಣು ಎರಡಕ್ಕೂ ನಾವು ಅಡಿಗೆ ಮಾಡೋದ್ರಿಂದ ಹಿಡಿದು
ಎಲ್ಲ ಕೆಲಸ ಮಾಡ್ಲಿಕ್ಕೆ ಹೇಳಿಕೊಡ್ಬೇಕು. ಆಗ ಈ ಸಮಸ್ಯೆಯೇ ಬರುವುದಿಲ್ಲ. Yes. ಪ್ರಾರಂಭದಲ್ಲಿ ಗಂಡು ಹೆಣ್ಣೆಂಬ ಭೇದ ಇಲ್ಲದೆ ಆ ಎರಡೂ ಮಕ್ಕಳಿಗೂ ಎಲ್ಲಾ ಕೆಲಸಗಳನ್ನು ತಂದೆ ತಾಯಿಗಳಾದವರು ಹೇಳಿಕೊಡಬೇಕು. ಸ್ವತಃ ತಂದೆ ತಾಯಿಗಳಾದವರು ಮಾಡಬೇಕು. ಮಕ್ಕಳಿಗೆ ನಾವು ಮಾದರಿಯಾಗಿರಬೇಕು. ಅವರಿಂದ ಎಲ್ಲ ಕೆಲಸಗಳನ್ನು, ಮನೆಯ ಕೆಲಸಗಳನ್ನು ಹಂಚಿಕೊಂಡು ಮಾಡಿದ್ರೆ, ನೀನ್ ಈ ಕೆಲಸ ಮಾಡು, ನಾನು ಆ ಕೆಲಸ ಮಾಡ್ತೇನೆ ಅಂತ ಹೇಳಿದ್ರೆ ಈ ಸಮಸ್ಯೆಯೇ ಬರುವುದಿಲ್ಲ. ಆದ ಕಾರಣ ಎಲ್ಲರೂ ಹಂಚಿಕೊಂಡು, ಕೆಲಸವನ್ನು ಹಂಚಿಕೊಂಡು, ಹೇಗೆ ನಾವು ಹಂಚಿಕೊಂಡು ತಿಂತೇವ ಅದೇ ರೀತಿಯಲ್ಲಿ ಎಲ್ಲರೂ ಹಂಚಿಕೊಂಡು ಮಾಡಿದ್ರೆ ಆಗ ಹೆಣ್ಣಿಗೂ ಸಮಸ್ಯೆ ಇಲ್ಲ, ಗಂಡಿಗೂ ಸಮಸ್ಯೆ ಇಲ್ಲ, ಸಂಸಾರ ಸುಖವಾಗಿ ಇರ್ತದೆ. ಇದು ನನ್ನ ಅನುಭವ ಮತ್ತು ನಾನು ಕಂಡುಕೊಂಡಂತಹ ವಿಚಾರ. ಓಕೆ, ಎಸ್. ಇದು ಕೆಲವೊಂದ್ ಕಡೆ ವಿಶ್ವ ಮಹಿಳಾ ದಿನಾಚರಣೆ ಅಂತ ಬಂದಾಗ ಹಲವಾರು ವಿಷಯಗಳು, ಸಂಗತಿಗಳು ಬರುತ್ತೆ. ಎಸ್, ಮಹಿಳಾ ದಿನಾಚರಣೆ ನಡೆಯುತ್ತೆ. ಆದ್ರೆ ನಿಜವಾಗ್ಲೂ ಕೂಡ ಮಹಿಳೆಯರು ಯಾವ ರೀತಿ ಇದ್ದಾರೆ ಅಂಡ್ ಪ್ರಸಕ್ತ ವಿದ್ಯಮಾನಗಳೇನು ಅನ್ನುವಂಥದ್ದು ಇಬ್ರು ಸೂಪರ್ ವುಮನ್ಗಳು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಪ್ರಸಕ್ತ ವಿದ್ಯಮಾನಗಳಲ್ಲಿ ಏನೇನು ನಡೀತಾ ಇದೆ ಅಂಡ್ ಮಹಿಳೆಯರು, ಹೆಣ್ಮಕ್ಳು ಯಾವ ರೀತಿ ಇರಬೇಕು ಅಂಡ್ ಪುರುಷರು ಕೂಡ ಯಾವ ರೀತಿ ಇರಬೇಕು ಅಂಡ್ ಸಮಾಜ ಯಾವ ರೀತಿ ಇರಬೇಕು ಅನ್ನುವಂಥದ್ದು ಅದ್ಭುತವಾಗಿ ಹೇಳಿದ್ರು. ನಿಜವಾಗ್ಲೂ ಕೂಡ ತುಂಬಾನೇ ಖುಷಿ ಆಗುತ್ತೆ. ಮೇಡಮ್, ಕೊನೆಯದಾಗಿ, ಸಮಯದ ಭಾವ ತುಂಬಾನೇ ಇದೆ, ಕೊನೆಯದಾಗಿ ಸಾವಿತ್ರಿ ಎಸ್ ರಾವ್ ಅವರು ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ ಮೇಡಮ್ ಕೊನೆಯದಾಗಿ? ಎಲ್ಲರ ಸಹಕಾರದಿಂದ ಒಂದು ಕುಟುಂಬ ಒಂದು ಸಂತೋಷದಲ್ಲಿದ್ರೆ, ಪ್ರಾರಂಭದಲ್ಲಿ ಕುಟುಂಬ, ಮನೆ ಸಂತೋಷವಾಗಿದ್ರೆ, ಆಮೇಲೆ ಸುತ್ತಮುತ್ತಲು ವಠಾರ ಅದು ಸಂತೋಷವಾಗಿದ್ರೆ, ಆಮೇಲೆ ಸಮಾಜ, ಊರು, ಮತ್ತೆ ರಾಜ್ಯ, ದೇಶ, ಪ್ರಪಂಚ. ನಾವು ಇಂಥದ್ದು ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳುವುದು. ಹಾಗಾಗಿ ಮನೆಯಿಂದ ಆ ಸುಖ ಸಂಪತ್ತು ಪ್ರಾರಂಭ ಆದ್ರೆ, ಅದೇ ರೀತಿಯಲ್ಲಿ ಬೆಳೀತಾ ಹೋದ್ರೆ, ಎಲ್ಲಾ ಕುಟುಂಬಗಳು ಸಂತೋಷವಾಗಿದ್ರೆ ರಾಜ್ಯ, ದೇಶ, ಆಮೇಲೆ ವಿಶ್ವ, ಇಡೀ ವಿಶ್ವವೇ ನಮ್ದು ಕುಟುಂಬ ಅಂತ ನಾವು ಹೇಳ್ತೇವೆ. ಹಾಗೆ ಎಲ್ಲರೂ ಸಂತೋಷವಾಗಿರ್ಬೇಕು. ಅದಕ್ಕೆ ಎಲ್ಲರೂ ಏನು ನಮ್ಮಲ್ಲಿರುವಂತಹ ದೋಷಗಳುಂಟ ಅದನ್ನು ನಾವು ತಿದ್ದಿಕೊಂಡು ಒಂದು ರೀತಿಯಲ್ಲಿ ಒಬ್ರಿಗೊಬ್ರು ಹೊಂದಿಕೊಂಡು, ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು, ಗಂಡ ಹೆಂಡತಿ, ಮನೆ ಸಂಸಾರ ಎಲ್ಲರೂ ಸುಖವಾಗಿ ಇರ್ಬೇಕು, ಹೊಂದಿಕೊಂಡು ಬಾಳಬೇಕು. ಅದೇ ಜೀವನದ ಒಂದು ಸಾರ. ಸಂಸಾರದಲ್ಲಿ ಸಾರ ಇರಬೇಕು, ವಿರಸ ಇರಬಾರದು. ಸರಸವೇ ಎಂತದು ಜೀವನ, ವಿರಸವೇ ಮರಣ ಅಂತ ಹೇಳ್ತಾರೆ. ಹಾಗಾಗಿ ಸರಸವಾಗಿ ನಗುತ್ತಾ ಏನು ಕಷ್ಟ ಇದ್ರು ಸಹ ಅದನ್ನೆಲ್ಲ ಪರಿಹರಿಸಿಕೊಂಡು ನಗುತ್ತಾ ಬಾಳಿದ್ರೆ ಆಗ ಸುಖವಾಗಿರ್ಲಿಕ್ಕೆ ಸಾಧ್ಯ ಇದೆ. ಸುಖ ಎಂಬುದು ಹೊರಗಿಂದ ಬರುವುದಿಲ್ಲ, ಮನಸ್ಸಿನ ಒಳಗೆ ಇರುವಂತಹ. ಕೊನೆಯದಾಗಿ ಶಹನಾಜ್ ಮೇಡಮ್ ಅವರು ಈ ಸಂದರ್ಭದಲ್ಲಿ ಏನ್ ಹೇಳಿಕ್ಕೆ ಇಷ್ಟಪಡ್ತಾರೆ ಮೇಡಮ್ ಕೊನೆಯದಾಗಿ? ನಾನು ಹೇಳಲಿಕ್ಕೆ ಇಷ್ಟಪಡೋದು, ಪ್ರತಿ ಒಂದು ಹೆಣ್ಣನ್ನು, ಅವಳಿಗೆ ಮಾನಸಿಕ ತುಮಲವನ್ನು ಪುರುಷರು ಅರ್ಥ ಮಾಡ್ಕೊಳ್ಬೇಕು. ಅಂದರೆ ಪರಸ್ಪರ ಅರಿಬೇಕು ಅವರು ಹೆಣ್ಣಂದರೆ ಏನು ಅಂತೇಳಿ. ಪ್ರಮುಖವಾಗಿ, ಮುಖ್ಯವಾಗಿ ಅವಳಿಗೆ ಕೊಡಬೇಕಾದ ಗೌರವ, ಅವಳಿಗೆ ಕೊಡಬೇಕಾದ ರಕ್ಷಣೆ, ಅವಳಿಗೆ ಕೊಡಬೇಕಾದ ಕಾಳಜಿ, ಅದು ಪುರುಷರ ಕರ್ತವ್ಯ. ಯಾಕೆ ಪುರುಷನಿಗೆ ಒಂದು ಹೊಣೆಗಾರಿಕೆ ಉಂಟು ಕುಟುಂಬದ್ದು, ಮಹಿಳೆಯ ಒಂದು ಹೊಣೆಗಾರಿಕೆ ಉಂಟು ಕುಟುಂಬದ್ದು. ಅದರಲ್ಲಿ ಪುರುಷನ ಆರ್ಥಿಕವಾದ ಒಂದು ಕುಟುಂಬ ಒಂದು ಸ್ವಲ್ಪ ಜಾಸ್ತಿ. ಹೆಣ್ಣಿಗೆ ತನ್ನ ಕುಟುಂಬವನ್ನು ನೋಡ್ಕೊಳ್ಬೇಕಾಗ್ತದೆ. ಕುಟುಂಬ ಅವನ ಆರ್ಥಿಕವಾದ ಆಧಾರ ಸ್ತಂಭ ಆದರೆ ಇವಳು ಕುಟುಂಬದ ಒಂದು ಆಸರೆ ಆಗಿರ್ತಾಳೆ. ಆದ್ದರಿಂದ ಒಂದು ತಾಯಿಯಾಗಿ ಒಂದು ಹೆಣ್ಣು ಅವಳ ಕರ್ತವ್ಯ ಏನು, ಹೊಣೆಗಾರಿಕೆ ಏನನ್ನು ಅವಳು ಸರಿಯಾಗಿ ಅರ್ಥ ಮಾಡಿದರೆ ಅವಳು ಒಳ್ಳೆಯ ತಾಯಿ ಆಗ್ತಾಳೆ. ಅದೊಂದು ಮಗಳಾಗಿ ತನ್ನ ಕುಟುಂಬದ ಗೌರವವನ್ನು ಉಳಿಸಿಕೊಂಡು, ತನ್ನ ಕುಟುಂಬ ಮಗಳಾಗಿ ಹೇಗಿರಬೇಕು ಅಂತ ಅವಳು ತನ್ನ ಕರ್ತವ್ಯವನ್ನು ಅಲ್ಲಿ ಚಿಂತೆ ಮಾಡಿದರೆ ಅವಳೊಂದು ಒಳ್ಳೆ ಮಗಳಾಗ್ತಾಳೆ. ಅದು ಪತ್ನಿಯಾಗಿ ಅವಳ ಧರ್ಮ ಏನು, ಪತ್ನಿಯಾಗಿ ಅವಳು ಹೇಗಿರಬೇಕು ಅಂತ ತಿಳ್ಕೊಂಡ್ರೆ, ಈ ಒಂದು ಪಾತ್ರ ಉಂಟಲ್ಲ ಕುಟುಂಬದು, ಪತ್ನಿ, ಮಗಳು, ಸಹೋದರಿ, ತಾಯಿ, ತಂದೆ, ಗಂಡ, ಇವರು ಪರಸ್ಪರ ಆ ಪಾತ್ರವನ್ನು ಸರಿಯಾಗಿ ನಿರ್ವಹಿಸಿಕೊಂಡು ಹೋದರೆ ನಿಜವಾಗಿಯೂ ಎಲ್ಲಿ ಕೂಡ ಸಮಸ್ಯೆ ಬರುವುದಿಲ್ಲ. ಅದು ಪ್ರತಿಯೊಬ್ಬರು ಅವರವರ ಹೊಣೆಗಾರಿಕೆಯನ್ನು ಅದನ್ನು ಬಹಳ ಚೆನ್ನಾಗಿ ನಿಭಾಯಿಸಿಕೊಂಡು ಹೋಗ್ಬೇಕು. ಕೊಡಬೇಕಾದ ಪರಸ್ಪರ, ನಮ್ಮ ಕುರಾನಲ್ಲೊಂದು ಮಾತುಂಟು, ಏನಂದ್ರೆ ಪತಿ ಪತ್ನಿ ಪರಸ್ಪರ ಉಡುಪು ಅಂತೇಳಿ. ಉಡುಪು ಅಂದ್ರೆ ಅದು ಉಡುಪು ಹಾಕುವ ವಸ್ತ್ರ ಅಲ್ಲ, ಪರಸ್ಪರ ಉಡುಪು ಅಂತ ಹೇಳಿದ್ರೆ ಒಂದು ಪತಿಯ ಮೇಲಿನ ಹಕ್ಕು ಬಾಧ್ಯತೆ ಒಂದು ಪತ್ನಿಯಲ್ಲಿ ಅದನ್ನು ಅವಳು ನಿಭಾಯಿಸಬೇಕು, ಪತ್ನಿಯ ಹಕ್ಕು ಬಾಧ್ಯತೆಯನ್ನು ಅದನ್ನು ನಿಭಾಯಿಸಬೇಕು. ಪರಸ್ಪರರ ಗೌರವ, ಪರಸ್ಪರರ ಬಗ್ಗೆ ಕಾಳಜಿ, ಪರಸ್ಪರರ ಬಗ್ಗೆ ಒಂದು ಪ್ರೀತಿಯ, ವಿಶ್ವಾಸದ ಇದು ಒಂದು ಸರಿಯಾಗಿ ನೋಡ್ಕೊಳ್ಬೇಕು. ಅದಕ್ಕೆ ಪರಸ್ಪರ ಉಡುಪು ಹೇಳುದು. ಅದನ್ನು ಸರಿಯಾಗಿ ನಡೆಸ್ಕೊಂಡು ಹೋದ್ರೆ ನಮ್ಮ ಕುಟುಂಬ ಯಾವಾಗಲೂ ಸಂತೃಪ್ತಿಯಲ್ಲಿ ಇರ್ತದೆ ಅಂತೇಳಿ. ಮುಖ್ಯವಾಗಿ ಹೇಳೋದು, ಒಂದು ಪತಿ, ಒಂದು ಪುರುಷರಿಗೆ ನಾನು ಹೇಳುದಾದ್ರೆ, ಒಂದು ಹೆಣ್ಣನ್ನು ನೀವು ಯಾವ ದೃಷ್ಟಿಕೋನದಿಂದ ನೋಡ್ತೀರಿ ಆ ದೃಷ್ಟಿಕೋನ ಒಳ್ಳೆಯ ಉತ್ತಮವಾಗಿರಲಿ. ಒಳ್ಳೆಯ ದೃಷ್ಟಿಕೋನದಲ್ಲಿ ಹೆಣ್ಣನ್ನು ನೋಡಿ ಅವಳನ್ನು ಯಾವಾಗಲೂ ಈಗಿನ ಸಿನಿಮಾ
ಈಗಿನ ಧಾರಾವಾಹಿಗಳು, ಈಗಿನ ಎಲ್ಲ ಒಂದು ಇದು ನೋಡುವಾಗ ಅವರು ಎಣಿಸುದೇನಂದ್ರೆ ಈ ಸಿನಿಮಾದಲ್ಲಿ ಈ ಧಾರಾವಾಹಿಗಳಲ್ಲಿ ಕಾಣುವ ಹೆಣ್ಣನ್ನು ವಿಲನ್ ಮಾಡ್ತಾರೆ, ಅಲ್ಲಿ ವಿಲನ್ ಸೈಡ್ ಮಾಡ್ತಾರೆ, ಹೆಣ್ಣನ್ನು ಒಂದು ಎಂತ ನೃತ್ಯಗಾತಿಯಾಗಿ ಒಂದು ಅಶ್ಲೀಲವಾದ ಇದರಲ್ಲಿ ಮಾಡ್ತಾರೆ. ಅದೇ ಎಲ್ಲ ಪ್ರಪಂಚದಲ್ಲಿರೋ ಹೆಣ್ಣು ಮಕ್ಕಳೆಲ್ಲ ಅದೇ ರೀತಿ ಅಂತ ತಿಳ್ಕೊಂಡು ಆ ದೃಷ್ಟಿಕೋನ ನೋಡ್ಬೇಡಿ. ಯಾಕಂದ್ರೆ ಹೆಣ್ಣನ್ನು ನೋಡೋ ದೃಷ್ಟಿಕೋನ ನಮ್ಮ ಪುರುಷರಲ್ಲಿ ಬದಲಾಗಬೇಕು, ಅದರಲ್ಲಿ ಗೌರವ ಭಾವನೆ ಬರಬೇಕು. ಆ ಒಂದು ದೃಷ್ಟಿಕೋನದಲ್ಲಿ ಮಹಿಳೆಯರನ್ನು ನೋಡಿ ಎಂಬ ಒಂದು ಕಳಕಳಿಯ ವಿನಂತಿ ನಾನು ಕೇಳ್ತಾ ಇದ್ದೇನೆ. ಥ್ಯಾಂಕ್ ಯು ಮೇಡಮ್. ಇದು ಶಹನಾಜ್ ಅವರ ಮಾತುಗಳು. ಹೆಣ್ಣನ್ನು ಗೌರವ ಭಾವದಿಂದ ನೋಡ್ಕೊಳ್ಬೇಕು. ಯಾವುದೋ ರೀತಿಯ ಚಲನಚಿತ್ರಗಳಲ್ಲಿ ಧಾರಾವಾಹಿಗಳನ್ನು ನೋಡ್ತಾ ಇದ್ದೇವೆ, ಯಾವ ರೀತಿ ಪೋರ್ಟ್ರೇಟ್ ಆಗ್ತಾ ಇದೆ ಅನ್ನುವಂಥದ್ದು, ಅದು ವಿಷಾದನೀಯ ಅನ್ನುವಂಥದ್ದು. ಎಸ್, ಇವತ್ತು ನಾಳೆ ವಿಶ್ವ ಮಹಿಳಾ ದಿನಾಚರಣೆ. ಸೊ ಮುಂಚಿತವಾಗಿ ಇವತ್ತಿನ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ನಮ್ಮ ಜೊತೆ ಇಬ್ರು ಅದ್ಭುತವಾಗಿರುವಂತಹ ಸಾಧಕರಿದ್ದಾರೆ, ಇಬ್ರು ಮಹಿಳೆಯರು ಕೂಡ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಅದ್ಭುತವಾಗಿರುವಂತಹ ಸಾಧನೆ ಮಾಡಿರೋರು. ಎಸ್, ಮಹಿಳಾ ದಿನಾಚರಣೆ ಅಂತ ಬಂದಾಗ ಇವತ್ತಿನ ಒಂದು ಚರ್ಚೆ ಅರ್ಥಪೂರ್ಣವಾಗಿರುವಂತಹ ಚರ್ಚೆ ಅನ್ನುವಂಥದ್ದು ನಮ್ಮ ಅನಿಸಿಕೆ. ಒಂದು ಮಾತು, ಸಮಾಜ ಅನ್ನುವಂಥದ್ದು ಚೆನ್ನಾಗಿರ್ಬೇಕಂದ್ರೆ ಕುಟುಂಬ ಚೆನ್ನಾಗಿರ್ಬೇಕು. ಆ ಕುಟುಂಬ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಮಹಿಳೆಯವರು ತುಂಬಾ ದೊಡ್ಡ ಮಟ್ಟದಲ್ಲಿ ಕರುಣಾಮಯಿ, ಸಹನಾಮಯಿ ಅನ್ನುವಂಥದ್ದು, ಭೂಮಿ ತೂಕದ ಕಷ್ಟ ಏನಿದೆ ಇವೆಲ್ಲವೂ ಕೂಡ ಅರಗಿಸಿಕೊಳ್ಳುವಂತಹ ಶಕ್ತಿ ಇರುವಂಥದ್ದು ಆ ಮಾತೆಗೆ, ಹೆಣ್ಣಿಗೆ, ಮಹಿಳೆಗೆ ಅನ್ನುವಂಥದ್ದು. ಮತ್ತೊಮ್ಮೆ ನಮ್ಮ ನಾಡಿನ ಸಮಸ್ತ ಎಲ್ಲಾ ಜನತೆಗೂ ಕೂಡ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಅದೇ ರೀತಿ ಅದ್ಭುತವಾಗಿರುವಂತಹ ಇಬ್ರು ಸಾಧಕಿಯರಿಗೂ ಕೂಡ, ಇಬ್ರು ಮಹಿಳೆಯರಿಗೂ ಕೂಡ ವಿಶ್ವ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಇಬ್ರಿಗೂ ಕೂಡ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸಾವಿತ್ರಿ ಎಸ್ ರಾವ್ ಅವರು, ನಿವೃತ್ತ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಶಹನಾಜ್ ಎಂ ಪತ್ರಕರ್ತೆ, ಅನುಪಮಾ ಸಂಪಾದಕಿ, ಪತ್ರಿಕೆ ಸಂಪಾದಕಿಯವರು, ಧನ್ಯವಾದಗಳು ಮೇಡಮ್, ಧನ್ಯವಾದಗಳು. ಎಸ್ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕೂಡಲ 20 ಫ್ರೆಂಡ್ಸ್.